ನಮಸ್ಕಾರ. ಆಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತುಕತೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡೆ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ದ್ವೇಷ ಭಾಷಣ ಕೊಲೆಗೆ ಕಾನೂನಿ ಮದ್ದು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಬಜ್ಪೆಯಲ್ಲಿ ನಡೆದ ಸುಹಾಸ್ ಶೆಟ್ಟಿ ಕೊಲೆ ಹಾಗೂ ಕುಡುಪುವಿನ ಅಶ್ರಫ್ ಸಾಮೂಹಿಕ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಘಟನೆಯ ವೈಜ್ಞಾನಿಕ ಸಾಕ್ಷ್ಯಾಧಾರದಲ್ಲಿಯೇ ತನಿಖೆ ನಡೆಸಿದ್ದಾರೆ. ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿದ್ದಲ್ಲಿ ಅದನ್ನು ನೇರವಾಗಿ ಒದಗಿಸಿ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಬಜ್ಪೆಯಲ್ಲಿ ನಡೆದ ಸುಹಾಸ್ ಶೆಟ್ಟಿ ಹಾಗೂ ಕುಡುಪುವಿನಲ್ಲಿ ನಡೆದ ಅಶ್ರಫ್ ಕೊಲೆ ಪ್ರಕರಣಗಳಿಗೆ ಸಂಬಂಧಿಸಿ ಪೊಲೀಸರು ನಡೆಸಿರುವ ತನಿಖೆಯ ಸಮಗ್ರ ವಿವರವನ್ನ ನೀಡಿ ಅವರು ಮಾತನಾಡಿದರು. ಸುಹಾಸ್ ಶೆಟ್ಟಿ ಪ್ರಕರಣ ಸದ್ಯ ಎನ್ಐಎಗೆ ವಹಿಸಲಾಗಿದ್ದು, ಅಶ್ರಫ್ ಪ್ರಕರಣದ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ 100ಕ್ಕೂ ಅಧಿಕ ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹಾಗಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನುಮಾನ, ಸಂಶಯ ಬೇಡ. ಪೊಲೀಸರ ತನಿಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕುವುದು ಬಿಟ್ಟು ಸಾಕ್ಷ್ಯಾಧಾರಗಳಿದ್ದಲ್ಲಿ ನೇರವಾಗಿ ನಮಗೆ ತಂದುಕೊಡಿ. ಕಾನೂನಿಗಿಂತ ಯಾರೂ ಮೇಲಲ್ಲ. ನಾವು ಯಾವುದೇ ಪುರಾವೆಗಳನ್ನು ಕಡೆಗಣಿಸುವುದಿಲ್ಲ. ಆದರೆ ತನಿಖೆಗೆ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಸಾರ್ವಜನಿಕರನ್ನ ತಪ್ಪುದಾರಿಗೆ ಎಳೆಯುವ ಕಾರ್ಯವನ್ನ ಯಾರಾದರೂ ನಡೆಸಿದ್ರೂ ಅವರು ಕಾನೂನಿನ ಪ್ರಕಾರ ಆರೋಪಿಗಳಾಗುತ್ತಾರೆ. ಪೊಲೀಸರು ಪಾರದರ್ಶಕವಾಗಿ ಈ 2 ಪ್ರಕರಣಗಳಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇತರ ಪ್ರಕರಣಗಳಲ್ಲಿಯೂ ಪೊಲೀಸರು ಕಾನೂನುಬದ್ಧವಾಗಿ ಕ್ರಮ ವಹಿಸುತ್ತಾರೆ. ಯಾವುದೇ ಅಮಾಯಕರಿಗೆ ಸಮಸ್ಯೆಯಾಗದು, ಹಾಗೆಯೇ ತಪ್ಪಿತಸ್ಥರನ್ನ ಬಿಡಲಾಗದು ಎಂದು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸ್ಪಷ್ಟಪಡಿಸಿದರು. ಅಶ್ರಫ್ ಕೊಲೆ ಪ್ರಕರಣದಲ್ಲಿಯೂ ಪೊಲೀಸ್ಗೆ ಪ್ರಾಥಮಿಕವಾಗಿ ದೊರಕಿದ ಮೃತನ ಫೋಟೋದ ಬಳಿ ಇದ್ದ ಆರೋಪಿಗಳ ಚಪ್ಪಲಿ ಹಾಗೂ ಶೂಗಳನ್ನು ಆಧರಿಸಿ ಪತ್ತೆ ಹಚ್ಚುವ ಕಾರ್ಯ ಪೊಲೀಸರಿಂದ ಆಗಿದೆ. ಈ ಪ್ರಕರಣಗಳಲ್ಲಿಯೂ ಕೆಲ ಆರೋಪಿಗಳು ಮೃತಪಟ್ಟ ವ್ಯಕ್ತಿಗೆ ಹಲ್ಲೆ ನಡೆಸುತ್ತಿದ್ದ ವೇಳೆ ದೂರದಲ್ಲೇ ಕ್ರಿಕೆಟ್ ಆಟ ನಡೆಯುತ್ತಿತ್ತು. ಆದರೆ ಅಲ್ಲಿ ಸೇರಿದವರನ್ನ ಆರೋಪಿಗಳೆಂದು ಪರಿಗಣಿಸಲು ಆಗುವುದಿಲ್ಲ. ಪ್ರಮುಖ ಆರೋಪಿಗಳ ಹೇಳಿಕೆಯ ಆಧಾರದಲ್ಲಿ ತನಿಖೆಯಾಗಿದೆ. ಆರಂಭದಲ್ಲಿ ಪೊಲೀಸರಿಂದ ಆಗಿರುವ ಲೋಪಕ್ಕೆ ಸಂಬಂಧಿಸಿ ಪೊಲೀಸರ ಮೇಲೂ ಕ್ರಮ ಆಗಿದೆ. ಹಾಗಿದ್ರೂ ಪ್ರಕರಣವನ್ನ ಸಂಪೂರ್ಣವಾಗಿ ವೈಜ್ಞಾನಿಕ ಸಾಕ್ಷ್ಯಗಳ ಆಧಾರದಲ್ಲಿಯೇ ತನಿಖೆ ನಡೆಸಲಾಗುತ್ತಿದೆ. ನಾನಿನ್ನು 2 ದಿನ ಕಚೇರಿಯಲ್ಲೇ ಇರುತ್ತೇನೆ. ಯಾರೇ ಈ ಪ್ರಕರಣದ ಬಗ್ಗೆ ಸಾಕ್ಷ್ಯ ಇದ್ದರೆ ತಂದು ಒದಗಿಸಿ ಎಂದು ಕಮಿಷನರ್ ಹೇಳಿದರು. ಸಾಮಾಜಿಕ ಜಾಲತಾಣಗಳ ಪೋಸ್ಟ್ಗಳ ಬಗ್ಗೆಯೂ ಸ್ಪಷ್ಟ ಸಂದೇಶವನ್ನ ನೀಡಿದ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು, ಯಾವುದೇ ರೀತಿಯ ಸಾಕ್ಷ್ಯವಿಲ್ಲದೆ ಪೊಲೀಸರ ಕಾರ್ಯಾಚರಣೆಯ ಬಗ್ಗೆ ಆಕ್ಷೇಪ, ಅನುಮಾನ ವ್ಯಕ್ತಪಡಿಸಿದಾಗ ನೋಟಿಸ್ ನೀಡಿ ವಿಚಾರಣೆ ನಡೆಸಲಾಗುತ್ತಿದೆ. ಸಾಕ್ಷ್ಯ ಇದ್ದಲ್ಲಿ ನೀಡಬೇಕು. ಅದು ಬಿಟ್ಟು ಯಾವುದೋ ಅನುಮಾನದಲ್ಲಿ ಹೇಳಿದ್ರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇರುವುದಿಲ್ಲ. ಮಂಗಳೂರಿನ ಎಲ್ಲ ನಾಗರಿಕರ ಸುರಕ್ಷತೆಯನ್ನ ಕಾಪಾಡುವ ಜೊತೆಗೆ ನ್ಯಾಯ ಒದಗಿಸುವುದು ಪೊಲೀಸರಾದ ನಮ್ಮ ಕರ್ತವ್ಯ. ಅದನ್ನು ನಾವು ನಿರ್ವಹಿಸುತ್ತೇವೆ ಎಂದರು. ಡಿಸಿಪಿಗಳಾದ ರವಿಶಂಕರ್, ಸಿದ್ಧಾರ್ಥ್ ಗೋಯಲ್ ಈ ವೇಳೆ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಕರಾವಳಿಯಲ್ಲಿ ಸರಣಿ ಹತ್ಯೆಗಳ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ನಡುವೆ ಪೊಲೀಸ್ ಕಮಿಷನರ್ ಅವರು ಹೇಳಿರುವಂತದ್ದು, ಯಾವುದೇ ಸಾಕ್ಷ್ಯಗಳಿದ್ರೂ ಕೂಡ ನನಗೆ ತಂದು ಒಪ್ಪಿಸಿ, ನಾನು 2 ದಿವಸ ಆಫೀಸ್ನಲ್ಲಿ ಇರ್ತೇನೆ, ಏನು ಸಾಕ್ಷ್ಯಗಳಿದ್ರೂ ಕೂಡ ನೀವು ತಂದು ಕೊಡ್ಬೋದು ಅಥವಾ ಹೇಳ್ಬೋದು ಅನ್ನುವಂಥದ್ದು. ಯಾವೆಲ್ಲ ಆಯಾಮದಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಅನ್ನುವಂಥದ್ದು ನೋಡಿ. ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣ ನಡೆದರೆ ಪೊಲೀಸರೇನು ಸ್ಥಳದಲ್ಲಿ ಇರುವಂತಹ ಅಧಿಕಾರಿಗಳಲ್ಲ. ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಕೆಲವೊಂದು ಅಪರಾಧಗಳು ನಡೆದಿರ್ತದೆ. ಆ ಸಂದರ್ಭದಲ್ಲಿ ಪೊಲೀಸರೇ ಅದಕ್ಕೆ ಸಾಕ್ಷಿಗಳಾಗಿರ್ತಾರೆ. ಅಲ್ಲ, ಪೊಲೀಸರ ಉಪಸ್ಥಿತಿ ಇಲ್ಲದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆಗಳಿಗೆ ಪೊಲೀಸರು ಸಾಕ್ಷಿಗಳನ್ನು ಮತ್ತು ಸಾಕ್ಷ್ಯಗಳನ್ನು ಹುಡುಕಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಪೊಲೀಸರು ಪ್ರಾಮಾಣಿಕವಾಗಿ ಅಂತಹ ಪ್ರಯತ್ನವನ್ನು ನಡೆಸ್ತಾರೆ. ಒಟ್ಟಾರೆಯಾಗಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ನಡೆದರೆ ಅದರ ಆರೋಪಿಗಳ ದಸ್ತಗಿರಿ ಅತ್ಯಂತ ಪ್ರಮುಖವಾದದ್ದು. ಪ್ರತಿಯೊಬ್ಬನಿಗೂ ಅವನದೇ ಆದಂತಹ ಮೂಲಭೂತ ಹಕ್ಕುಗಳಿವೆ. ಅದು ನಮ್ಮ ಸಂವಿಧಾನ ಕೊಟ್ಟಿರುವಂಥ ಹಕ್ಕುಗಳು. ಆ ಹಕ್ಕಿಗೆ ಚ್ಯುತಿ ಬಾರದಂತೆ
ಸರ್ಕಾರಿ ಅಧಿಕಾರಿಗಳು ಅಂದರೆ ಪೊಲೀಸರು ಇತರ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ನೀವು ಯಾವುದೇ ರೀತಿಯ ಸಂಶಯದ ಆಧಾರದಲ್ಲಿ ಬಂಧಿಸುವಂತಿಲ್ಲ, ಆದರೆ ವಿಚಾರಣೆಗೆ ಕರೆಯಬಾರದಂತೇನೂ ಇಲ್ಲ. ಪೊಲೀಸರಿಗೆ ಹಲವು ರೀತಿಯ ಅಧಿಕಾರಗಳಿವೆ. ಈಗ BNSS ಅಂತಾಗಿದೆ, ಭಾರತೀಯ ನ್ಯಾಯಶಾಸ್ತ್ರ ಸಂಹಿತೆ ಅಂತೇಳಿ, ಅದು ಪೊಲೀಸರಿಗೆ ಎಲ್ಲ ರೀತಿಯ ಅಧಿಕಾರವನ್ನು ಕೊಡ್ತದೆ. ಅದು ವಿವಿಧ ಕಲಂಗಳಿವೆ, ಅದು ಅಧಿಕಾರವನ್ನು ಕೊಡ್ತದೆ. ಒಮ್ಮೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಪ್ರಥಮ ವರ್ತಮಾನ ವರದಿ ದಾಖಲಾಗಿ ಅದರ ಪ್ರತಿ ನ್ಯಾಯಾಲಯಕ್ಕೆ ಅಂದರೆ ನ್ಯಾಯಾಧೀಶರಿಗೆ ಹೋಗಿ ಅವರಿಂದ ರಿಸೀವ್ ಆದ ಕೂಡಲೇ ಎಲ್ಲ ಅಧಿಕಾರಗಳು ಆ ಪ್ರಕರಣದ ತನಿಖಾಧಿಕಾರಿಗೆ ಬರ್ತದೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ತನಿಖಾಧಿಕಾರಿ ಆಗಿರ್ಬೋದು, ಒಬ್ಬ ASI ತನಿಖಾಧಿಕಾರಿ ಆಗಿರ್ಬೋದು, ಅವ್ರ ಕೆಳಗಿನ ಅಧಿಕಾರಿಯೂ ತನಿಖಾಧಿಕಾರಿ ಆಗಿರಬಹುದು, ಮೇಲಿನ ಅಧಿಕಾರಿಯೂ ತನಿಖಾಧಿಕಾರಿ ಆಗಿರ್ಬೋದು. ಎಲ್ಲ ಅಧಿಕಾರಗಳು ಬರ್ತದೆ. ಎಲ್ಲ ಅಧಿಕಾರಗಳು ಅಂತ ಹೇಳಿದರೆ ಆ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ನಿಮಗೆ ಸಿಕ್ಕಿದಂಥ ಮಾಹಿತಿಗಳು ಮತ್ತು ಆಧಾರಗಳು ಮತ್ತು ಸಾಕ್ಷ್ಯಗಳು ಇದನ್ನೆಲ್ಲವನ್ನು ಒಳಗೊಂಡಂತೆ ನೀವು ಯಾವ ಆರೋಪಿಯನ್ನು ಬಂಧಿಸಬಹುದು. ಆರೋಪಿ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿದರೆ ಆತನನ್ನು ತಲಾಶೆ ಮಾಡ್ಬೋದು. ಆತ ಇಂಥಲ್ಲಿ ಇದ್ದಾನೆ ಎನ್ನುವ ಮಾಹಿತಿ ಇದ್ದರೆ ಅಂಥ ಮನೆಗೆ ಹೋಗಿ ನುಗ್ಗಬಹುದು, ಸರ್ಚ್ ಮಾಡ್ಬೋದು. ಅವನಿಗೆ ಸಂಬಂಧಪಟ್ಟ ಬೇರೆ ಬೇರೆ ದಾಖಲೆಗಳನ್ನು ನೀವು ವಶಪಡಿಸಿಕೊಳ್ಬೋದು. ಆತನ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿಸ್ಬೋದು. ಏನೆಲ್ಲ ಅಧಿಕಾರಗಳಿವೆ ಅದನ್ನೆಲ್ಲ ಅಧಿಕಾರವನ್ನು ಆ FIR ನೀಡ್ತದೆ. ನೀವು ಒಬ್ಬನ ಮನೆಗೆ ನುಗ್ಗಬೇಕಾದ್ರೆ ನಿಮಗೆ ಸಾಮಾನ್ಯವಾದ ಕೆಲವರಿಗೆ ಜ್ಞಾನ ಇರೋದಿಲ್ಲ. ನೀವು ಸರ್ಚ್ ವಾರೆಂಟ್ ತಂದಿದ್ದೀರಾ ಅಂತ ಕೇಳ್ತಾರೆ. ಸರ್ಚ್ ವಾರೆಂಟ್ ಇದೆಯಾ, ನೀವು ಒಳಗಾಗಿ ನುಗ್ಗೋದು. ಒಂದು ಕ್ರಿಮಿನಲ್ ಕೇಸಲ್ಲಿ FIR ಆಗಿದ್ದರೆ ಯಾವುದೇ ಸರ್ಚ್ ವಾರೆಂಟ್ ಅಗತ್ಯ ಇರುವುದಿಲ್ಲ. FIR ಆಗದ ಮೇಲೆ ಸರ್ಚ್ ವಾರೆಂಟ್ ಬೇಕು ಅಂತ. ಒಂದು ವೇಳೆ FIR ಆಗದೇ ಇದ್ದರೆ ನೀವು ಒಂದು ಮನೆಗೆ ನುಗ್ಗೋದಾದ್ರೆ ನಿಮ್ಮಲ್ಲಿ ಸರ್ಚ್ ವಾರೆಂಟ್ ಇರಬೇಕು. ಸಾಮಾನ್ಯವಾಗಿ ಲೋಕಾಯುಕ್ತದವರು, ED ಅವರು, ಅನುಮಾನಗೊಂಡವ್ರ ಮನೆಗೆ ಸರ್ಚ್ ಕೊಟ್ಟರು ಸರ್ಚ್ ಅಲ್ಲ, ಇದು FIR ಆಗಿರ್ತದಲ್ಲ. FIR ಆಗಿರ್ತದಲ್ಲ, FIR ಅಲ್ಲಿ ಅವರ ಹೆಸರು ಇಲ್ಲದಿದ್ರು, FIR ಅಲ್ಲಿ ಹೆಸರು ಇಲ್ಲದಿದ್ದರೂ ಸಹ ಅವರ ತನಿಖೆಯ ಸಂದರ್ಭದಲ್ಲಿ ಅವರ ಬಗ್ಗೆ ಅನುಮಾನ ಇದ್ದರೆ ಅವರನ್ನು ಬಂಧಿಸುವಂಥ ಪ್ರಕ್ರಿಯೆಯಲ್ಲಿ ಅವರು ರೈಡ್ ಮಾಡ್ಬೋದು, ಸರ್ಚ್ ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು. ಆದ್ದರಿಂದಾಗಿ ಅದು ಕಾನೂನಿಗೆ ವಿರುದ್ಧವಾದದ್ದಲ್ಲ, ಕಾನೂನು ಬಾಹಿರ ಅಲ್ಲ. ಆ ಅಧಿಕಾರ ಇದ್ದದ್ದರಿಂದಲೇ ಕಾನೂನು ಮತ್ತು ಶಿಸ್ತು ಕಾಪಾಡುವಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳ ಪಾತ್ರ ದೊಡ್ಡದು ಅಂತ ಹೇಳೋದು. ಆ ಅಧಿಕಾರ ಸಬ್ ಇನ್ಸ್ಪೆಕ್ಟ್ರಿಗೆ ಇರ್ತದೆ, ಇಲ್ಲದ ಇನ್ಸ್ಪೆಕ್ಟ್ರಿಗೆ ಇರ್ತದೆ. ಅದರಿಂದಾಗಿ ಅವರು ಇಂತಹ ಒಂದು ಕ್ರಮಗಳನ್ನು ಕೈಗೊಳ್ತಾರೆ. ಇಂತಹ ಸಂದರ್ಭದಲ್ಲೇ ಪೊಲೀಸರ ಮೇಲೆ ಎಲಿಗೇಷನ್ ಬರುವುದು ಸಹ. ಅದಕ್ಕೂ ಸುಮ್ಮನೆ ಯಾರದೋ ಮನೆಗೆ ನುಗ್ಗಿ ಬೆದರಿಕೆ ಒಡ್ಡಿದ್ರು, ಅವರು ಹೆಂಗಸರ ಮೇಲೆ ಕೈ ಮಾಡಿದರು, ಪಾತ್ರೆ ಪಗಡಿಗಳನ್ನು ಧ್ವಂಸ ಮಾಡಿದರು, ಬೆಳೆಬಾರುವ ವಸ್ತುಗಳನ್ನು ನಾಶಪಡಿಸಿದರು. ಈ ರೀತಿಯಾದಂಥ ಆರೋಪಗಳು ಬರ್ತದೆ. ಈ ಹಿಂದೆ ಅಂದರೆ ಪೊಲೀಸರು ಆ ಆರೋಪಗಳನ್ನು ಅಲ್ಲಲ್ಲಿಗೆ ಮುಚ್ಚಿಸ್ತಾ ಇದ್ದರು. ಈಗ ಏನು ಮಾಡ್ತಾರೆ ಅಂದರೆ ಪೊಲೀಸರು ಪ್ರತಿಯೊಬ್ಬರು ಅಂತಹ ಸಂದರ್ಭ ಬಂದರೆ ಒಂದು ಬಾಡಿ ಕ್ಯಾಮರಾ ಹಾಕ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ವಿಡಿಯೋ ಕ್ಯಾಮರಾವನ್ನು ಇಟ್ಕೊಂಡು ಹೋಗ್ತಾರೆ. ಸುಳ್ಳು ಆರೋಪಗಳು ಬರ್ಬೋದು ಎನ್ನುವಂಥ. ಆದ್ದರಿಂದಾಗಿ ಅದಕ್ಕೆ ಒಂದು ಪ್ರಿಕಾಷನರಿ ಮೆಜರ್ನ ಅವರು ತಗೊಳ್ತಾರೆ. ಸಾಮಾನ್ಯವಾಗಿ ತಗೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ. ಅಧಿಕಾರ ಇರ್ತದೆ, ಅಧಿಕಾರವನ್ನು ಚಲಾಯಿಸ್ತಾರೆ. ನೀವು ಒಬ್ಬನ ಮನೆಗೆ ಪೊಲೀಸ್ ಅಧಿಕಾರಿ ಹೋಗಿದ್ದಾರೆ ಅಂತ ಹೇಳಿದರೆ ಅವ ಏನಾದರೂ ಒಂದು ರೀತಿಯಲ್ಲಿ ತಪ್ಪು ಕೆಲಸಗಳನ್ನು ಮಾಡಿರಲೇಬೇಕು ಅಂತ ಎನ್ನುವುದು ನಿಯಮ. ತಪ್ಪು ಮಾಡದೆ ಇದ್ದವನ ಮನೆಗೆ ಪೊಲೀಸರು ನುಗ್ಗಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಲ್ಲ. ಒಂದು ವೇಳೆ ತಪ್ಪು ಮಾಡೇ ಇಲ್ಲ, ಅವನ ಮನೆಗೆ ಪೊಲೀಸರು ನುಗ್ಗಿದ್ದಾರೆ ಅಂತ ಹೇಳಿದರೆ ಅದು ತಪ್ಪು. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಆಗುವಂಥದ್ದು. ಒಂದೇ ಹೆಸರಿನ ಇಬ್ಬರಿದ್ದಾರೆ ಒಂದು ಊರಲ್ಲಿ, ಇನ್ಫಾರ್ಮೆಂಟ್ ಹೇಳ್ತಾನೆ ಅವ ಮನೆಯಲ್ಲಿ ಇದ್ದಾನೆ ಅಂತೇಳಿ. ಅವರು ಹೋಗ್ತಾರೆ, ಹೋದಾಗ ಆ ಹೆಸರು ಕೇಳಿ ಒಬ್ಬರ ಕೇಳ್ತಾರೆ ಮನೆ, ಅವರು ಇನ್ನೊಂದು ಮನೆ ತೋರಿಸ್ತಾರೆ. ಸಹಜವಾಗಿ ಇವರು ಇನ್ನೊಂದು ಮನೆಗೆ ಹೋಗ್ತಾರೆ. ಇನ್ಫಾರ್ಮೆಂಟ್ ಹೇಳಿದ ಮನೆ ಬೇರೆ, ಇವರು ಹೋದ ಮನೆ ಬೇರೆ.
ಅಲ್ಲಿ ವ್ಯಕ್ತಿ ಬೇರೆ ಇರ್ತದೆ. ಆ ಸಂದರ್ಭದಲ್ಲಿ ಅದನ್ನು ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸರ್, ಹೌದಾ ಅಲ್ವಾ ಅಂತೇಳಿ. ಬಿಟ್ಟರೆ ಕೈ ತಪ್ಪಿ ಹೋದರೆ ಆ ಹಕ್ಕಿಯಲ್ಲಿ ಯಾರೇ ಹೋಗ್ತದೆ ಅಂತೇಳಿ ಅದಕ್ಕೆ ಇಟ್ಕೊಂಡು ಬರ್ತಾರೆ. ಮತ್ತೆ ಎನ್ಕ್ವೈರಿ ಮಾಡೋದು ಅಲ್ಲ ಅಂತ ಆದರೆ ಅವ್ರು ಬಿಟ್ಟು ಕಳಿಸ್ತಾರೆ. ಆದರೆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೊಂಡೋಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೂ ಇದೆ, ಆತ ಜೈಲಿಗೆ ಹೋದದ್ದು ಇದೆ. ಅದು ನಿರಪರಾಧಿಯೊಬ್ಬ ಜೈಲಿಗೆ ಹೋದದ್ದು ಇದೆ. ಅದಕ್ಕಾಗಿ ಆತ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಆ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದೂ ಇದೆ. ಹಾಗೂ ಆಗಿದೆ. ಕಾನೂನಲ್ಲಿ ಎಲ್ಲ ಅವಕಾಶಗಳಿವೆ. ನಿಮಗೆ ನ್ಯಾಯ ಕೇಳುವಂಥ ಸಂದರ್ಭದಲ್ಲಿ ನಿಮಗೆ ಎಲ್ಲ ಅವಕಾಶಗಳು ಕಾನೂನಲ್ಲಿದೆ. ಆದರೆ ನಾವು ಸಹ ಕಾನೂನು ರೀತಿಯಲ್ಲೇ ವ್ಯವಹಾರ ಮಾಡಿಕೊಳ್ಬೇಕು. ಕಾನೂನು ಬಾಹಿರವಾಗಿ ನಾವು ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸುಧೀರ್ ಕುಮಾರ್ ರೆಡ್ಡಿ ಅವರು ಇಲ್ಲಿ ಕಮಿಷನ್ ಆಗಿ ಬರುವುದಕ್ಕಿಂತ ಮೊದಲು 7-8 ವರ್ಷಗಳ ಹಿಂದೆ ಇಲ್ಲಿ SP ಆಗಿ ಬಂದವರು. SP ಆಗಿ ಒಂದು 6 ತಿಂಗಳಲ್ಲಿ ಕೆಲಸ ಮಾಡಿದವರು. ಇವರು SP ಆಗಿದ್ದಾಗಲೇ BC ರೋಡ್ನಲ್ಲಿ ಶರತ್ ಮಡಿವಾಳ ಮರ್ಡರ್ ಆಗಿರೋದು. ಭಾರಿ ವಿಚಲಿತರಾಗಿದ್ದರು ಆ ಸಂದರ್ಭದಲ್ಲಿ ಅವರು. ಯಾಕಂತ ಹೇಳಿದರೆ ಕ್ರೂಷಲ್ ಟೈಮಲ್ಲಿ ಆಗಿತ್ತು ಆ ಮರ್ಡ್ರು. ಸಂಜೆ ವೇಳೆಗೆ, ಕತ್ತಲೆ ವೇಳೆಗೆ ಮರ್ಡರ್ ಆದ್ದು. ಆತನನ್ನು ಇಮ್ಮಿಡಿಯೇಟ್ AJ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿತ್ತು. ಪಕ್ಕದ ಮುಸ್ಲಿಂ ಯುವಕನೊಬ್ಬ ಆತನನ್ನು ಕಾರಲ್ಲಿ ಹಾಕ್ಕೊಂಡು AJ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದ. ಅದಾಗಿ ಮರುದಿವಸ, ಒಂದು ದಿವಸ ಬಿಟ್ಟು ಅದರ ನೆಕ್ಸ್ಟ್ ಡೇ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಜನಪ್ರತಿನಿಧಿಗಳ ಒಂದು ಸಮಾವೇಶ ಇತ್ತು ಅಡ್ಯಾರ್ ಗಾರ್ಡನ್ನಲ್ಲಿ. ಇಂಥ ಸಂದರ್ಭದಲ್ಲಿ ಆ ಸಿಚುವೇಶನ್ ನಿಯಂತ್ರಣ ಮಾಡುವುದು ಭಾರಿ ಕಷ್ಟ. ಆದ್ದರಿಂದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೆಲವರ ಹತ್ರ ಎಲ್ಲ ಮಾತಾಡಿಕೊಂಡು AJ ಹಾಸ್ಪಿಟ್ಲಲ್ಲೇ ಶರತ್ ಡೆತ್ ಅನೌನ್ಸ್ ಮಾಡೋದು ಇಟ್ಕೊಂಡ್ರು ಶರತ್ತನ್ನು. ಮತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಸುಸೂತ್ರವಾಗಿ ಮುಗಿಯಿತು. ಅದರ ನಂತರ ಅನೌನ್ಸ್ ಮಾಡಿದರು. ಮತ್ತು ಡೆಡ್ ಬಾಡಿ ಮೆರವಣಿಗೆ ಆಯಿತು. ಆಗಲೇ ಆಲೋಚನೆ ಮಾಡಿದರು ಇದರ ಪರಿಣಾಮ ಏನಾಗ್ಬೋದು ಅಂತೇಳಿ. ಯಾಕಂತ ಹೇಳಿದರೆ 4 ಕಿಲೋಮೀಟ್ರ್ ಉದ್ದಕ್ಕೆ ಒಂದು ವೆಹಿಕಲ್ ಕಾರವಾನ ಹೋಗಿದೆ ಅಂತ ಆದರೆ ಡೆಡ್ ಬಾಡಿ ಒಟ್ಟಿಗೆ ಅದರ ಪರಿಣಾಮ ಏನು ಅಂತೇಳಿ. ಆದರೆ ಸ್ಥಳವನ್ನು ನೋಡಿದಾಗ, ಯಾವುದು ಅವರ ಮನೆ ಪರಿಸ್ಥಿತಿ ಎಲ್ಲ ನೋಡುವಾಗ ಈ ರೀತಿಯ ಜನ ಸೇರಲಿಕ್ಕೆ ಕಾರಣ ಏನು ಅನ್ನೋದು ಅರ್ಥ ಆಗಲಿಲ್ಲ. ಆಗ ಗೊತ್ತಾಯ್ತು ಇದರ ಹಿಂದೆ ಒಂದು ಬೃಹತ್ ಸಂಘಟನೆ ಇದೆ ಅಂತೇಳಿ. ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದಂಥ ಯುವಕ, ಆದರೆ ಬೇರೆ ಯಾವುದೇ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಇಲ್ಲದಂಥ ಯುವಕ ಸಂಘಟನೆಯಲ್ಲಿದ್ದ ಅಂತ ಬಿಟ್ಟರೆ ಬೇರೆ ಏನಿಲ್ಲ ಅಂತೇಳಿ. ಅದಾದ ನಂತರ ಆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಾಗ ಅಲ್ಲಿ ಎಲ್ಲ ಆರೋಪಿಗಳು ಮತ್ತು ಬಂಧನಕ್ಕೊಳಗಾದರು. ಒಬ್ಬ ಪ್ರಮುಖ ಆರೋಪಿ ಇವರ ಕೈಗೆ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಅವರನ್ನು ಟ್ರಾನ್ಸ್ಫರ್ ಮಾಡಲಾಯಿತು. ಆ ಕೊಲೆಗೆ ನಿಖರವಾದ ಕಾರಣವನ್ನು ಕಂಡುಹಿಡಿಯುವಂತಹ ಸಂದರ್ಭದಲ್ಲಿಯೇ ಅವರನ್ನು ಸರ್ಕಾರ ಟ್ರಾನ್ಸ್ಫರ್ ಮಾಡಿತು. ಅದನಂತರ ಅವರು ಆಂಧ್ರಕ್ಕೆ ಹೋದರು, ಅವರು ಊರು. ಅದನಂತರ ಪುನಃ ಕರ್ನಾಟಕಕ್ಕೆ ಬಂದರು, ಪ್ರಮೋಷನ್ ಈಗ ಇಂತಹ ಸಂದರ್ಭದಲ್ಲಿ ಪುನಃ ಅವರನ್ನೇ ಹಾಕಿತ್ತು. ಈಗ ಅವರು ಬಂದ ಸಂದರ್ಭವೂ ಸಹ ಅಂಥ ಕ್ರೂಷಲ್ ಟೈಮೇ. ಬೆನ್ನಿಗೆ 2 ಮರ್ಡರ್ಗಳಾಯಿತು. ಕಮಿಷನರೇಟ್ರಲ್ಲಿ ಒಂದಾಯಿತು, ಜಿಲ್ಲೆಯಲ್ಲಿ ಒಂದಾಯಿತು. ಪೊಲೀಸ್ ವ್ಯವಸ್ಥೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ವಿಭಾಗ, ಒಂದು ಕಮಿಷನರೇಟ್, ಒಂದೊಂದು ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ಕಮಿಷನರೇಟ್ರಲ್ಲಿ ಸುಹಾಸ್ ಶೆಟ್ಟಿಯ ಮರ್ಡರ್ ಆಯಿತು. ಅದಕ್ಕೆ ಪ್ರತಿಯಾಗಿ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಮಿದ್ದು ಮರ್ಡರ್ ಆಯಿತು. ಅದಕ್ಕಿಂತ ಮುಂಚೆ ಗುಂಪು ಹತ್ಯೆದ್ದು ಸಹ, ಅದಕ್ಕಿಂತ ಮೊದಲು ಗುಂಪು ಹತ್ಯೆ ನಡೆದಿತ್ತು, ಅದು ಹಾಗೆ ಅಲ್ಲೇ ಇತ್ತು. ನೋಡಿ, ಗುಂಪು ಹತ್ಯೆಯ ಹಿನ್ನೆಲೆಯಲ್ಲಿಯೇ ಗುಂಪು ಹತ್ಯೆಯ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಬರೆದದ್ರಿಂದ ಒಂದು ಗುಂಪು ಪ್ರೇರಿತವಾಗಿ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ಲಾನ್ ಮಾಡಿತ್ತು. ಸುಹಾಸ್ ಶೆಟ್ಟಿ ಹತ್ಯೆ ಯಾವಾಗ ಆಯಿತೋ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಗುಂಪು ಮತ್ತೊಂದು ಹತ್ಯೆ ಮಾಡಿತ್ತು. ಈ 3ಕ್ಕೂ ಒಂದಕ್ಕೊಂದು ಸಂಪರ್ಕ ಇದೆ. ಈಗ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಮಾತ್ರ NIAಗೆ ಕೊಟ್ಟಿರುವಂಥದ್ದು. ವಾಸ್ತವವಾಗಿ ಈ 3 ಹತ್ಯೆಯನ್ನು NIAಗೆ ಕೊಡಬೇಕಿತ್ತು ಒಂದು, ಆದರೆ ಅವಕಾಶಗಳು ಕಡಿಮೆ. ಆದ್ದರಿಂದ NIAಗೆ ಕೊಡಲಿಕ್ಕೆ ಆಗೋದು. ಇದೇ ಮರ್ಡರ್ ಅಂತ ಆಗಿದೆ. ಇದು ಗುಂಪು ಹತ್ಯೆ ಅನ್ನೋದು ಉದ್ದೇಶಪೂರ್ವಕವಾಗಿ ಆದಂಥ ಹತ್ಯೆ ಅಲ್ಲ. ಅದು ಒಟ್ಟಾರೆಯಾಗಿ ಒಂದು ಗುಂಪಿನಲ್ಲಿ ತಳಿತಕ್ಕೊಳಗಾಗಿ ಒಬ್ಬ ಮೃತಪಟ್ಟಿದ್ದಾನೆ ಅಷ್ಟೇ. ಅದರಲ್ಲಿ ರಾಜಕೀಯ ಬೆರೆತು ಹೋಗಿದ್ದರಿಂದ ಸ್ಥಳೀಯ ರಾಜಕೀಯಗಳು ಬೆರೆತು ಹೋದ್ದರಿಂದ ಅದು ಒಂದು ಇಶ್ಯೂ ಆಯಿತು.
ಆದರೆ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಗೆ ಕೈಗೊಂಡ್ರು ಅಂತ ಇಲ್ಲ. ಯಾಕಂದರೆ ಇನ್ಸ್ಪೆಕ್ಟರ್ ಅದರಲ್ಲಿ ಅಮಾನತು ತಗೊಂಡ್ರು, ಸಬ್ ಇನ್ಸ್ಪೆಕ್ಟರ್ ರಜೆಯಲ್ಲಿ ಹೋಗಿದ್ರು, ಬಚಾವಾದರು. ಕೇಸ್ ಫೈಲ್ ನಿರ್ವಹಿಸಿದ ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ಆದರು. ಆದ್ದರಿಂದಾಗಿ ಆ ಪ್ರಕರಣದ ತನಿಖೆ ಎಲ್ಲಿಯವರೆಗೆ ಮುಟ್ಟಿತು ಅಂತ ಹೇಳಿದರೆ, ಈಗ ದಕ್ಷಿಣ ಉಪ ವಿಭಾಗದ ACP ಅವರ ಮಟ್ಟಕ್ಕೆ ತನಿಖೆ ಮುಟ್ಟಿತ್ತು. ಈಗ ತನಿಖಾಧಿಕಾರಿ ಅವರು. ಅದೇ ರೀತಿ ಸರ್, ಈಗ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIA ಕೈಗೆತ್ತಿಕೊಂಡಿರುವಂಥದ್ದು, ಅದು ತನಿಖೆ ನಡೆಸ್ತಾರೆ ಅವರು. ಅದೇ ರೀತಿ ಅಶ್ರಫ್ ಹತ್ಯೆ ಪ್ರಕರಣನೂ ಕೂಡ ತನಿಖೆ ಮುಂದುವರೆದಿದೆ. ಆದರೆ 100ಕ್ಕಿಂತಲೂ ಹೆಚ್ಚು ಜನರ ವಿಚಾರಣೆ ನಡೀತಾ ಇದೆ. ಆದರೆ ಪ್ರಮುಖ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ, ಹಾಗಾಗಿ ಇಷ್ಟು ಟೈಮ್ ಆಗ್ತಿದ್ಯಾ ಅನ್ನುವಂಥ ಅನುಮಾನ ಸಾರ್ವಜನಿಕರಲ್ಲಿರುವಂಥದ್ದು. ನೋಡಿ, ಆ ಘಟನೆ ನಡೆದದ್ದು ಹಾಡುವಾಗಲು ಹೌದು, ಸಂಜೆ 4:45 ಗಂಟೆ ಹೊತ್ತಿಗೆ ಆ ಘಟನೆ ನಡೆದಿದೆ. ಆ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನರು ಇದ್ದರು. ಯಾಕಂತ ಹೇಳಿದರೆ ಅಲ್ಲೊಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇತ್ತು. ಸ್ಥಳೀಯ ಯುವಕರು ಸೇರಿ ಸಂಘಟಿಸಿದಂಥ ಒಂದು ಕ್ರಿಕೆಟ್ ಟೂರ್ನಮೆಂಟು. ಹಲವು ತಂಡಗಳು ಭಾಗವಹಿಸಿದ್ದವು. ಕೆಲವು ತಂಡಗಳು ಸೋತು ಹೊರಗೆ ಹೋಗಿದ್ದವು, ಕೆಲವು ತಂಡಗಳು ಉಳ್ಕೊಂಡಿದ್ದವು. ಸೆಮಿಫೈನಲ್ ಹಂತದಲ್ಲಿದ್ದಂಥ ಪಂದ್ಯಾಟ. ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದ ಅಪರಿಚಿತ ಯುವಕನಿಗೆ ಯಾವುದೋ ಕಾರಣದಿಂದಾಗಿ ಒಂದು ಗುಂಪು ಹಲ್ಲೆ ಮಾಡಿದೆ. ಆತ ಅಲ್ಲಿ ಬಿದ್ದುಕೊಂಡಿದ್ದ, ಆತ ಸತ್ತ ಅಂತ ಹೇಳಿ ಕೆಲವರು ಅಲ್ಲಿ ಚಪ್ಪಲಿ ಗಿಪ್ಪಲಿ ಎಲ್ಲ ಬಿಟ್ಟು ಓಡಿ ಹೋಗಿದ್ರು. ಯಾರು ಅದರಲ್ಲಿ ಭಾಗಿಗಳಾದವರು, ಹೊಡೆದಾಟದಲ್ಲಿ ಭಾಗಿಗಳಾದವರು ಹೋಗಿ. ಬಾಕಿಯವರು ಅಲ್ಲೇ ಇದ್ದರು. ಒಂದು 100ಕ್ಕೂ ಹೆಚ್ಚು ಜನ ಅಲ್ಲೇ ಇದ್ದರು. ಕ್ರಿಕೆಟ್ ಪಂದ್ಯಾಟ ನಡೀತಾ ಇತ್ತು. ಮತ್ತು ಪಂದ್ಯಾಟವನ್ನು ಪೊಲೀಸರು ಬಂದಾಗ ಪಂದ್ಯಾಟವನ್ನು ಗೊಳಿಸಿದರು. ಇಂತಹ ಸಂದರ್ಭದಲ್ಲಿ ಪೊಲೀಸರು ಕೇಸು ದಾಖಲು ಮಾಡಿಕೊಳ್ಳಲೇಬೇಕು. ಯಾವುದಾದ್ರೂ ರೀತಿಯಲ್ಲಿ ಕೇಸು ದಾಖಲು ಮಾಡಿಕೊಳ್ಬೇಕು. ಒಬ್ಬ ಏಟು ತಿಂದು ಬಿದ್ದಿದ್ದಾನೆ ಅಂತ ಆದಮೇಲೆ ಅದು ಸತ್ತಿದ್ದಾನೆ ಅಂತೇಳಿ ಮೇಲ್ನೋಟಕ್ಕೆ ನಿಮಗೆ ಕನ್ಫರ್ಮ್ ಆಗ್ತದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕನ್ಫರ್ಮ್ ಮಾಡಬೇಕಾದ್ದು ವೈದ್ಯರು. ಆದ್ದರಿಂದಾಗಿ ಅವರು ನೋಡಿದ್ದಾರೆ. ಆ ಬಾಡಿಯನ್ನು ಎತ್ತಿ ಪೋಸ್ಟ್ ಮಾರ್ಟಮಿಗೆ ಅಂತೇಳಿ ವೆನ್ಲಾಕ್ ಆಸ್ಪತ್ರೆಗೆ ಕಳಿಸಿದ್ದಾರೆ. ಅವರೊಂದು EDR ಪ್ರಕರಣವನ್ನು ಸಂಶಯಾಸ್ಪದ ಸಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಯಾಕಂದರೆ ಸತ್ತವ ಯಾರಂತೆ ಗೊತ್ತಿರಲಿಲ್ಲ. ಮೇಲ್ನೋಟಕ್ಕೆ ನೋಡುವಾಗ ಬಿಹಾರದ ಮೂಲದವರು ಅಂತೇಳಿ ಬಂತು. ಆದ್ದರಿಂದಾಗಿ ಅಲ್ಲಿ ಮತ್ತೆ ಅವನ ಇದನ್ನೆಲ್ಲ ಮಾನಸಿಕ ಅಸ್ವಸ್ಥ ಅದೆಲ್ಲ ಇತ್ತು. ಅದು ವಾಸ್ತವವೂ ಹೌದು. ಆದರೆ ಬಿಹಾರದವಂತಾಯಿತು. ಅದರ ನಂತರ ಅದನ್ನು ಡೆಡ್ ಬಾಡಿಯನ್ನು ಎಲ್ಲ ಕೊಂಡ್ರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ವೈದ್ಯರು ಒಂದು ಒಪಿನಿಯನ್ ಹೇಳಿದರು, ಇದು ಡೆತ್, ಇದು ಮರ್ಡರ್ ಆಗಿದೆ. ಯಾಕಂದರೆ ಅವನ ಆಂತರಿಕ ಗಾಯಗಳಿವೆ, ಅದರಿಂದಾಗಿ ಬ್ಲೀಡಿಂಗ್ ಆಗಿದೆ. ಸರಿಯಾದ ಸೂಕ್ತ ಸಂದರ್ಭದಲ್ಲಿ ಚಿಕಿತ್ಸೆ ದೊರೆಯಲಿಲ್ಲ, ಅದರಿಂದಾಗಿ ಡೆತ್ ಆಗಿದೆ. ಇದು ಮರ್ಡರ್ಗೆ ಸಂಬಂಧಪಟ್ಟ. ಪೊಲೀಸರು ವೈದ್ಯರ ಆ ಒಪಿನಿಯನ್ ತಗೊಂಡು ಬಂದು ಇಲ್ಲಿ ಯಾರೆಲ್ಲ ಇದ್ದರು, ಪಂದ್ಯಾಟದಲ್ಲಿ ಯಾರೆಲ್ಲ ಹೊಡೆದಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿ ಪಡ್ಕೊಂಡು ಒಟ್ಟಿಗೆ 19 ಮಂದಿ ಹೆಸರನ್ನು ಪಾಯಿಂಟ್ ಔಟ್ ಮಾಡಿದರು. ಯಾರೋ ಒಬ್ಬರು ಜಗದೀಶ್ ಅಂತೇಳಿ ಅವರು ನೀರ್ಮಾರ್ಗದವರು, ಅವರನ್ನು ಕರೆಸಿ ಒಂದು FIR ಮಾಡಿದರು ಮರ್ಡರ್ ಕೇಸಿಗೆ. BNS ಸೆಕ್ಷನ್ 103 ಕ್ಲಾಸ್ 2 ಅನ್ನು ಸೇರಿಸಿದರು. ಅಂದರೆ ಮಾಬ್ ಲಿಂಚಿಂಗ್ ಅಂತೇಳಿ, ಗುಂಪು ಹತ್ಯೆ ಅಂತೇಳಿ ಅದನ್ನು ಸೇರಿಸಿದರು. ಯಾಕಂದರೆ ಅದಕ್ಕೆ ಮರಣದಂಡ ಶಿಕ್ಷೆ ಇದೆ. ಅದನ್ನು ಸೇರಿಸಿದ್ರು. 19 ಮಂದಿ ಹೆಸರು ಇತ್ತು. ಸಾಕಷ್ಟು ಜನರನ್ನು ಕರ್ಕೊಂಡು ಬಂದು ಆ ಪ್ರಕಾರ ತನಿಖೆ ಮಾಡ್ತಾಯಿದ್ರು. ಇಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಆರೋಪಿಗಳಿದ್ದಾರೆ ಅಂತ ಆಯಿತು. ಪೊಲೀಸರು ಇದನ್ನು ಆರೋಪಿಗಳ ಲಿಸ್ಟ್ ಮಾಡಿದ್ದಾರೆ, ಯಾರೆಲ್ಲ ಆರೋಪಿಗಳು ಅಂತೇಳಿ. ಅವ್ರು ಲಿಸ್ಟ್ ಮಾಡಿ ಆಲ್ರೆಡಿ 21 ಮಂದಿಯನ್ನು ಬಂಧಿಸಿದ್ದಾರೆ. ಈವರೆಗೆ ಆ ಪ್ರಕರಣದಲ್ಲಿ 21 ಮಂದಿಯ ಬಂಧನ ಆಗಿದೆ. 100ಕ್ಕಿಂತಲೂ ಹೆಚ್ಚು ಜನರ ತನಿಖೆ, 126 ಮಂದಿಯ ತನಿಖೆ ಮಾಡಲಾಗಿದೆ ಅಂತೇಳಿ ಸ್ವತಃ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ. ಸರಿ, 126 ಮಂದಿಯನ್ನು ಅವರು ಠಾಣೆಗೆ ಕರೆಸಿ, ಆದರೆ ಆ ಸಮಯದಲ್ಲಿ ಯಾರೆಲ್ಲ ಇದ್ರು, ಆ ಸಮಯದಲ್ಲಿ ಯಾರೆಲ್ಲ ಇದ್ರು ಅವರು ಎಲ್ಲರನ್ನೂ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಬಂಧಿತ ಆರೋಪಿಗಳನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಿದ್ದಾರೆ. ಅವರೊಟ್ಟಿಗೆ ಯಾರಿದ್ರು, ಯಾರು ಹೊಡೆದಿದ್ದಾರೆ, ಅವರು ಯಾರೆಲ್ಲ ಬಂದದ್ದು. ಪೊಲೀಸರ ತನಿಖೆ ಅಂತ ಹೇಳಿದ ಕೂಡಲೇ ವಿಸ್ತಾರವಾದಂಥ ತನಿಖೆ. ಯಾರೆಲ್ಲ ಬಂದರು, ಅವನೇನು ಮಾಡ್ತಿದ್ದ, ಅವ ಎಲ್ಲಿ ಹೋಗಿದ್ದ, ಈ ಸಂದರ್ಭದಲ್ಲಿ ಸಂದರ್ಭ ಏನಿತ್ತು, ಅವರನ್ನು ಕೊಲೆ ಮಾಡುವಂಥ ಅನಿವಾರ್ಯತೆ ಏನಿತ್ತು, ಉದ್ದೇಶ ಏನಿತ್ತು,
ಅಚಾನಕ್ಕಾಗಿ ಆದದ್ದ, ಉದ್ದೇಶಪೂರ್ವಕವಾದ ಆದದ್ದ, ಎಲ್ಲವೂ ತನಿಖೆಯ ಒಂದೊಂದು ಅಂಶಗಳು. ಅದರಿಂದ ಎಲ್ಲವನ್ನೂ ಅವರು ಮಾಡ್ತಾ ಇರುವಾಗಲೇ ಈ ಸೋಷಿಯಲ್ ಮೀಡಿಯಾದಲ್ಲಿ ರವಿ ಅಂತ ಹೇಳಿ, ಸ್ಥಳೀಯ ರವೀಂದ್ರ ನಾಯ್ಕ್ ಅಂತ ಹೇಳಿ, ಎಲ್ಲ ಪಚ್ಚನಾಡಿ ವಾರ್ಡ್ನ ಕಾರ್ಪೊರೇಟರ್ ಸಂಗೀತಾ ನಾಯಕ್ ಅವರ ಗಂಡ, ಅವರು ಆರೋಪಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಪೊಲೀಸರು ಇವತ್ತು ಕೇಳಿದ್ರು ಹೇಳ್ತಾರೆ, ಅವರು ಆರೋಪಿ ಅನ್ನುವುದು ನಮ್ಮ ತನಿಖೆಯಲ್ಲಿ ಇವತ್ತಿನವರೆಗೆ ಪ್ರೂವ್ ಆಗಿಲ್ಲ, ಆದ್ದರಿಂದ ನಾವು ಅವರನ್ನು ಬಂಧಿಸಿಲ್ಲ. ಮತ್ತೆ ಅವರ ಹೆಸರು ಯಾಕೆ ಬರ್ತದೆ? ಅವರ ಹೆಸರನ್ನು ಸ್ಥಳೀಯರು ಏನು ಹೇಳಿದ್ದಾರೆ, ಅಲ್ಲಿ 2 ಗುಂಪುಗಳಿವೆ, ಕಾಂಗ್ರೆಸ್ ಮತ್ತು BJP. ಆ ಗುಂಪುಗಳ ಮೇಲಾಟದಿಂದ ರವಿ ಅವರ ಹೆಸರನ್ನು ಅಲ್ಲಿ ಪ್ರಸ್ತಾಪ ಆಗಿದೆ ಎನ್ನುವ ಭಾವನೆ. ಅವರು ಆ ಟೈಮಲ್ಲಿ ಆ ಗ್ರೌಂಡ್ ಅಲ್ಲಿ ಇದ್ರ ಇಲ್ವಾ? ಅಲ್ಲ, ಆ ಟೈಮಲ್ಲಿ ಆ ಗ್ರೌಂಡ್ ಅಲ್ಲಿ ಇದ್ರು. ಹಾಗೆ ವೇದವ್ಯಾಸ್ ಕಾಮತ್ ಆ ಗ್ರೌಂಡಿಗೆ ಹೋಗಿದ್ರು, ಭಾಸ್ಕರ್ ಮೊಯ್ಲಿ ಅವರು ಆ ಗ್ರೌಂಡ್ ಅಲ್ಲಿ ಇದ್ರು, ರವಿಯೂ ಇದ್ರು, ಬೇರೆ ಬೇರೆ ಜನರು ಇದ್ರು, ಸುಮಾರು 150 ಮಂದಿ ಇದ್ರು. ಈಗ ಪೊಲೀಸರು ತನಿಖೆ ಮಾಡಿದಂತ 126 ಮಂದಿಯೂ ಆ ಗ್ರೌಂಡ್ ಅಲ್ಲಿ ಇದ್ದವರೇ ಆಗಿರುವುದರಿಂದ ಎಲ್ಲರೂ ಕೊಲೆ ಪ್ರಕರಣದ ಆರೋಪಿಗಳ, ಇದು ಪ್ರಶ್ನೆ ಇರುವುದು. ಅದರಲ್ಲಿ ಸುರಿಯುಗೆ ದೂರು ಕೊಟ್ಟವನು ಆರೋಪಿಯಾಗಿದ್ದಾನೆ. ಅದರಲ್ಲಿ ಫಸ್ಟ್ ಅವನ ದೂರಿನ ಮೇರೆಗೆ UDR ದಾಖಲಾಗಿರೋದು, ಅವನೇ ತನಿಖೆಯಲ್ಲಿ ಆರೋಪಿಯಾಗಿದ್ದಾನೆ. ಮರ್ಡರ್ ಕೇಸಿಗೆ ಕರ್ನಾಟಕ ಆದಾಗ ಅವರು ಕೂಡ ಹೊಡೆಯೋದ್ರಲ್ಲಿದ್ರು, ಅವ ಸಹ ಹೊಡೆಯೋದ್ರಲ್ಲಿದ್ದ. ಆದ್ದರಿಂದ ಅವನನ್ನು ಬಿಟ್ಟು ಬಿಡೋದು ಪ್ರಶ್ನೆ ಅಲ್ಲ. ಅವನು ಪೊಲೀಸರಿಗೆ ಸಹಕಾರಿ ಮಾಡಿದ್ದಾನೆ. ಒಂದು ಅಪರಿಚಿತ ಶವ ಸಿಕ್ಕಿದ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳಿ ಪೊಲೀಸರನ್ನು ಅವನನ್ನು ಬಿಡಲಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಪೊಲೀಸರ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರೋದು. ಅಲ್ಲೊಬ್ಬ ಬೀಟ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ, ಅವರು ಸಸ್ಪೆಂಡ್ ಆಗಿದ್ದಾರೆ. ಆ ಪ್ರಕರಣವನ್ನು ಆರಂಭದಲ್ಲಿ ನಿರ್ವಹಿಸಿದಂಥ ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾರೆ. ಹಾಗಾದರೆ ಪೊಲೀಸರು ಮಾಡಿದ್ದು, ಒಬ್ಬ ಇನ್ಸ್ಪೆಕ್ಟರ್ ಮಾಡಿದ್ದು ತಪ್ಪು ಅಂತ ಹೇಳುವುದಾ? ಅವರಿಗೆ ಮಾಹಿತಿ ಬಂದ ಕೂಡಲೇ ಅವರು ಸ್ಪಾಟಿಗೆ ಹೋಗಿದ್ದಾರೆ. ಮೇಲ್ನೋಟಕ್ಕೆ ಗೊತ್ತಾಗಿದೆ ಅದು ಮರ್ಡರ್ ಅಂತ ಹೇಳಿ. ಬಾಡಿಯನ್ನು ವೆಲ್ಲೋಕಿಗೆ ಕಳಿಸಿದ್ದಾರೆ. ಪೋಸ್ಟ್ಮಾರ್ಟಮ್ ಮಾಡಿದ ವೈದ್ಯರ ಹತ್ರ ಪ್ರಾಥಮಿಕ ಮಾಹಿತಿ ಕೇಳಿದ್ದಾರೆ, ಅವರು ಕೊಲೆ ಅಂತ ಹೇಳಿದ್ದಾರೆ. ತಕ್ಷಣ ಇನ್ನೊಬ್ಬರನ್ನು ಅಲ್ಲಿದ್ದೊಂದು ಕಂಪ್ಲೇಂಟನ್ನು ಕರೆಸಿಕೊಂಡು ಅವನ ಕೈಯಿಂದ ಕಂಪ್ಲೇಂಟ್ ತಗೊಂಡು ಕೇಸ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಎಷ್ಟು ಮಂದಿಯ ಚಪ್ಪಲಿತ್ತು, ಎಷ್ಟು ಮಂದಿಯ ಮೊಬೈಲ್ ರೀಡ್ ಆಗಿದೆ, ಇದನ್ನೆಲ್ಲವನ್ನು ಇನ್ವೆಸ್ಟಿಗೇಷನ್ ತಗೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ತನಿಖೆಯಲ್ಲಿ ಲೋಪ ಆಗಿದೆ ಅಂತ ನೀವು ಹೇಗೆ ಹೇಳ್ತೀರಿ? ಇಲ್ಲ, ಆದರೂ ತನಿಖೆಯಲ್ಲಿ ಲೋಪ ಆಗಿದೆ. ಅಂಥ ಸಂದರ್ಭದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಆ ಪ್ರಕರಣದ ತನಿಖಾಧಿಕಾರಿಯಾಗಿ ಏನು ಮಾಡಬೇಕಿತ್ತು ಅದನ್ನು ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಆ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರೋದು, ಮತ್ತೆ ಯಾವ ಕಾರಣಕ್ಕಾಗಿ ಅಲ್ಲ. ಅವರು ಆರೋಪಿಗಳೊಂದಿಗೆ ಶಾಮೀಲಾಗಿ ಯಾವುದೋ ಆರೋಪಿಯನ್ನು ಬಚಾವ್ ಮಾಡಲಿಕ್ಕೆ ಹೋದರು, ಮತ್ತೊಂದು ಏನೋ ಮಾಡಿದರು, ಆ ಕಾರಣಕ್ಕಾಗಿ ಅವರು ಸಸ್ಪೆಂಡ್ ಆದದ್ದಲ್ಲ. ತಾಂತ್ರಿಕವಾಗಿ ಅವರು ಆ ಪ್ರಕರಣವನ್ನು ತನಿಖೆಯನ್ನು ಸರಿಯಾಗಿ ನಿರ್ವಹಿಸಿಲ್ಲ ಅಂತೇಳಿ. ವಾಸ್ತವವಾಗಿ ಇಂತಹ ಪ್ರಕರಣವನ್ನು ನಿರ್ವಹಿಸುವ ರೀತಿ ಹೇಗೆ ಅಂದರೆ, ಯಾವುದೇ ಪ್ರಕರಣ ನಿಮಗೆ ಕೇಸು ದಾಖಲಾಗೋದು BNSನ ಮೇಲೆ, ಆ ಪ್ರಕರಣದ ತನಿಖೆ ನಡೆಯುವುದು BNSS ಮೇಲೆ, ಭಾರತೀಯ ನ್ಯಾಯಶಾಸ್ತ್ರ ಸಂಹಿತೆಯ ಮೇಲೆ. ನೀವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವುದು ಎಲ್ಲವೂ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಅಡಿಯಲ್ಲಿ, ಸಾಕ್ಷ್ಯ ಸಂಹಿತೆ ಅಂತ ಇದೆ, ಭಾರತೀಯ ಸಾಕ್ಷ್ಯ ಸಂಹಿತೆ ಅಂತ, ಅದರ ಅಡಿಯಲ್ಲಿ ನೀವು ಸಾಕ್ಷ್ಯಾಧಾರಗಳನ್ನೆಲ್ಲ ಸಂಗ್ರಹಿಸುವುದು. ಇದು ಮೂರಕ್ಕೂ ಒಂದಕ್ಕೊಂದು ಪೂರಕ. FIR ಇಲ್ಲದೆ ತನಿಖೆ ಇಲ್ಲ, ತನಿಖೆ ಇಲ್ಲದೆ ಸಾಕ್ಷ್ಯ ಇಲ್ಲ. ಅದಕ್ಕೆ ಮೂರಕ್ಕೂ ಬೇರೆ ಬೇರೆ ಕಾಯ್ದೆಗಳಿವೆ. ಭಾರತೀಯ ನ್ಯಾಯ ಸಂಹಿತೆ ಇದೆ, ಭಾರತೀಯ ನ್ಯಾಯಶಾಸ್ತ್ರ ಸಂಹಿತೆ ಇದೆ, ಭಾರತೀಯ ಸಾಕ್ಷ್ಯ ಸಂಹಿತೆ ಇದೆ. ಇದು ಮೂರು ಸಹ ಕಾಯ್ದೆಗಳೇ. ಹಳೆಯ ಕಾಯ್ದೆಗಳನ್ನು ಬದಲಾವಣೆ ಮಾಡಿ ಹೊಸ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ತಂದಿದೆ. ಈಗ ಅಸ್ತಿತ್ವದಲ್ಲಿರುವ ಕಾಯ್ದೆಗಳು ಅದು. ಆದ್ದರಿಂದ ಒಂದು ಪ್ರಕರಣ ಆದರೆ ಈ ಮೂರು ಕಾಯ್ದೆಗಳ ಅಡಿಯಲ್ಲಿ ತನಿಖೆ ಹೋಗ್ತದೆ. ಅದ ನಂತರ ತನಿಖೆ ಸಂಪೂರ್ಣ ಆದ ಮೇಲೆ ಅದು ನ್ಯಾಯಾಂಗದ ಸುಪರ್ದಿಗೆ ಹೋಗೋದು, ವಿಚಾರಣೆ ಹಂತಕ್ಕೆ ನ್ಯಾಯಾಂಗದ ಸುಪರ್ದಿಗೆ ಹೋಗೋದು. ಇಲ್ಲಿ ನೀವು ಮೂರರಲ್ಲಿ ಯಾವುದಾದ್ರೂ ಒಂದು ಕಳಚಿಕೊಂಡಿದ್ದರೆ ನ್ಯಾಯಾಲಯದಲ್ಲಿ ಕೇಸು ಸ್ಟ್ಯಾಂಡ್ ಆಗುವುದಿಲ್ಲ. ಆರೋಪಿಗಳು ನುಸುಳಿಕೊಳ್ಳುವುದು ಆ ಕಾರಣಕ್ಕಾಗಿ. ಇಲ್ಲಿ ನಿಮ್ಮ ಕಳಚಿ ಹೋಗಬಾರ್ದು. ಈ ಮೂರು ಕಾಯ್ದೆಗಳ ಮಧ್ಯದಲ್ಲಿ ಅದನ್ನು ಒಂದಕ್ಕೊಂದು ಸುರುಳಿ ಕಟ್ಟಿಕೊಳ್ಬೇಕು. ಅದರಿಂದಾಗೆ ಇದಾಗೋದು. ಇದರಲ್ಲಿ ಏನು ಮಾಡಬೇಕಿತ್ತು ಅಂತ ಹೇಳಿದರೆ,
ಯಾವಾಗ ಒಬ್ಬ ಜಗದೀಶ್ ಅನ್ನುವರು ಕೊಟ್ಟಂಥ ಕಂಪ್ಲೇಂಟ್ನ ಮೇಲೆ, ಜಗದೀಶ ಯಾರೋ ಒಬ್ಬರು ಕೊಟ್ಟ ಕಂಪ್ಲೇಂಟ್ನ ಮೇಲೆ UDR ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಅಂದರೆ ಅಸ್ವಾಭಾವಿಕ ಮರಣ ಅಂತೇಳಿ. ಅದರಲ್ಲಿ ಸಹ ಬೇರೆ ಒಂದು ಸಬ್ ಕ್ಲಾಸ್ ಇದೆ, ಅದರಲ್ಲಿ ತೊಗೊಂಡಿದ್ದಾರೆ, C ಯಲ್ಲಿ ತೊಗೊಂಡಿದ್ದಾರೆ. ಅದು ಸಂಶಯಾಸ್ಪದ ಅಂತೇಳಿ. ಮೇಲ್ನೋಟಕ್ಕೆ ಅದು ಮರ್ಡರ್ ಅಂತ ಗೊತ್ತಾದ ಮೇಲೆ ಸಂಶಯ ತೊಗೊಳ್ಳೇಬೇಕು 174 C ಯಲ್ಲಿ. ಅದರ ಮೇಲೆ ಅದನ್ನು 302ಗೆ, ಅಂದರೆ ಈಗ 103ಗೆ ಕನ್ವರ್ಟ್ ಮಾಡುವಾಗ ಇನ್ನೊಬ್ಬನ ಕಂಪ್ಲೇಂಟನ್ನು ತಗೊಂಡದ್ದು ತಪ್ಪು. ಇದು ತನಿಖಾಧಿಕಾರಿಯ ವೈಫಲ್ಯ, ಮಿಸ್ಟೇಕ್, ಅವರಿಗೆ ಅನುಭವ ಕಡಿಮೆ ಅಂತ ನಾವು ಹೇಳೋದು. ಏನು ಮಾಡಬೇಕಂತ ಹೇಳಿದರೆ ಅವರೇ ವೈದ್ಯರ ಹತ್ರ, ಪೋಸ್ಟ್ಮಾರ್ಟಮ್ ಮಾಡಿದಂಥ ವೈದ್ಯರ ಹತ್ರ ಪ್ರಾಥಮಿಕ ವರದಿಯನ್ನು ತಗೊಳ್ಬೇಕಿತ್ತು. ಪೋಸ್ಟ್ಮಾರ್ಟಮ್ ಇದು ಪ್ರಾಥಮಿಕ ವರದಿ, ಫೈನಲ್ ರಿಪೋರ್ಟ್ ಮತ್ತೆ ಕೊಡಿ. ನೀವು ಪ್ರಾಥಮಿಕವಾಗಿ ಒಂದು ಮರ್ಡರ್ ಅಂತೇಳಿ ಒಂದು ರಿಪೋರ್ಟ್ ಕೊಡಿ ಅಂತೇಳಿ ಅವರು ಕೊಡ್ತಾರೆ. ಸಾಮಾನ್ಯವಾಗಿ ವೈದ್ಯರು ಕೊಡ್ತಾರೆ. ಆ ವರದಿಯ ಆಧಾರದಲ್ಲಿ ಇನ್ಸ್ಪೆಕ್ಟ್ರೇ ಕಂಪ್ಲೇನೆಂಟ್ ಆಗಿ, ಅಂದರೆ ಸೋಮೋಟ ಅಂತ ನಾವು ಏನು ಹೇಳ್ತೇವೆ, ಅವರೇ ಕಂಪ್ಲೇನೆಂಟ್ ಆಗಿ ಅದನ್ನು 302ಗೆ, ಅಂದರೆ 103ಗೆ FIR ಕನ್ವರ್ಟ್ ಮಾಡ್ಕೋಬೇಕು. ಅದು ಕನ್ವರ್ಟ್ ಆದ ಕೂಡಲೇ ನಿಮಗೆ ಮೊದಲನೇ FIR ಸತ್ತೋಯ್ತು, ಮೊದಲನ FIR ಸತ್ತೋಯ್ತು, ಈ FIR ಜೀವ ಬಂತು. ಅದರ ಮೇಲೆ ಇವರೇ ತನಿಖೆ ಮಾಡಬೇಕಿತ್ತು, ಆರೋಪಿಗಳ ಬಂಧನ ಮಾಡಬೇಕಿತ್ತು. ತದನಂತರ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟು ಅದೆಲ್ಲ ಬಂದ ಮೇಲೆ ಎಲ್ಲ ಸಾಕ್ಷಿಗಳನ್ನು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ ಮಾಡಬೇಕಿತ್ತು. ಅದನ್ನು ಮಾಡಲಿಲ್ಲ. ಹಾಗೆ ಮಾಡಿದರೆ ಆ ಪ್ರಕರಣಕ್ಕೆ ಒಂದು ಗತ್ತು, ಗೈರತ್ತು ಎಲ್ಲವೂ ಇತ್ತು. ಅದನ್ನು ಬಿಟ್ಟು ಇನ್ನೊಬ್ಬರನ್ನು ಮನೆಯಲ್ಲಿ ಮಲಗಿದವನನ್ನು ಕರ್ಕೊಂಡು ಬಂದರು ಅಂತ ಹೇಳ್ತಾರೆ. ಫೋನ್ ಮಾಡಿ ಕರೆಸಿದ್ರು ಅಂತೇಳಿ ಅವನನ್ನು ಕರೆಸಿ ಇವರೇ ರೆಡಿ ಮಾಡಿಟ್ಟದೊಂದು ಕಂಪ್ಲೇಂಟಿಗೆ ಸೈನ್ ತಗೊಂಡು FIR ಮಾಡಿದ್ದಾರೆ. ಒಂದು ವೇಳೆ ಅದೇ ಕಂಪ್ಲೇಂಟರು ನಾಳೆ ಕೋರ್ಟಲ್ಲಿ ಅದೇ ರೀತಿ ಹೇಳಿದರೆ, ನಾನು ಮನೆಯಲ್ಲಿ ಮಲಗಿದ್ದೆ ಸ್ವಾಮಿ, ಪೊಲೀಸರು ಫೋನು ಮಾಡಿದರು, ನಾನು ಸ್ಟೇಷನಿಗೆ ಹೋದೆ, ಅವರು ಬರೆದಿಟ್ಟಿದ್ದಂತಹ ಒಂದು ದೂರಿಗೆ ನಾನು ಸೈನ್ ಹಾಕಿದೆ, ಮತ್ತೆ ಏನು ಗೊತ್ತಿಲ್ಲ ಸ್ವಾಮಿ ಅಂತೇಳಿ ಇಡೀ ಕೇಸ್ ಡಮಾರು ಆಗ್ತದೆ. ಆ ರೀತಿ ಮಾಡಲೇಬಾರದು ತನಿಖೆ. ಅದರಿಂದಾಗಿ ಆ ಇನ್ಸ್ಪೆಕ್ಟ್ರಲ್ಲಿ ಸಸ್ಪೆಂಡ್ ಆಗಿರೋದು. ಇಲ್ಲಿ ಪ್ರಶ್ನೆ ಇರೋದು ಅಂತ ಹೇಳಿದರೆ, ಈಗ ಆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯ ಆ್ಯಂಟಿ ಪೊಲೀಸ್ ಕ್ಯಾಂಪೇನಿಂಗ್ ನಡೀತಾ ಇತ್ತು. ಯಾವುದೇ ಆಧಾರಗಳಿಲ್ಲದೆ ಪೊಲೀಸರ ವಿರುದ್ಧ ಪೋಸ್ಟುಗಳನ್ನು ಹಾಕ್ತಾಯಿದ್ರು. ಅದಕ್ಕಾಗಿ ಸೆನ್ ಪೊಲೀಸರು ರೇಸಿಪಿದ್ರು, ರವೀಶ್ ನಾಯಕ್ ಅಂತೇಳಿ, ಅವರೊಬ್ಬ ಸುಜಿತ್ ಶೆಟ್ಟಿ ಅಂತೇಳಿ ಒಬ್ಬರಿಗೆ ನೋಟಿಸ್ ಕೊಟ್ಟರು. ಅವರನ್ನು ಠಾಣೆಗೆ ಕರೆಸಿದ್ರು, ಕೇಳಿದರು, ನೀವು ಈಗೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗೀಗೆ ಪೋಸ್ಟು ಹಾಕಿದ್ದೀರಿ, ಇದಕ್ಕೆ ಏನು ಆಧಾರ ಇದೆ? ಆ ಪ್ರಕರಣದಲ್ಲಿ ರವಿ ಅವರು ಇನ್ವಾಲ್ವ್ ಆಗಿದ್ದಾರೆ ಎನ್ನುವುದಕ್ಕೆ ನಿಮ್ಮ ಹತ್ರ ಏನಾದರೂ ಆಧಾರ ಇದೆಯಾ? ನೀವು ಅದನ್ನು ಪ್ರತ್ಯಕ್ಷದರ್ಶಿಯ? ಇಲ್ಲ, ಅದರಲ್ಲಿ ಪ್ರತ್ಯಕ್ಷದರ್ಶಿ ಅಂತ ಹೇಳಿದವರು ನಿಮಗೆ ಯಾರಾದರೂ ಮಾಹಿತಿ ಕೊಟ್ಟರ? ಈ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತೇಳಿ. ಅದಕ್ಕೆ ಅವರು ಹೇಳಿದರು, ಇಲ್ಲ ನನಗೆ ಗೊತ್ತಿಲ್ಲ, ಅದು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು, ನಾವು ಅದನ್ನು ಕೊಡಿ, ಅದನ್ನು ನಾನು ಇದು ಮಾಡಿದೆ, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಅದು ತಪ್ಪು, ನೀವು ಅಪಾಲಜಿ ಕೇಳಿ ಅಂತ ಹೇಳಿ ಅವರ ಮೊಬೈಲಿಂದಲೇ ವಿಡಿಯೋ ಮಾಡಿಸಿ ಅದನ್ನು ಅವರ ಫೇಸ್ಬುಕ್ ಪೇಜಲ್ಲೇ ಅಪ್ಲೋಡ್ ಮಾಡಿಸಿದರು. ಪೊಲೀಸರು ಅದು ಮಾಡಿದ್ದು ತಪ್ಪಂತಲೇ ಅಂತ ನಾನು ಹೇಳೋದು. ನೀನು ಸಾರ್ವಜನಿಕವಾಗಿ ನೀನು ಅಪಾಲಜಿ ಕೇಳಿ ಅಂತ ಪೊಲೀಸರಿಗೆ ಹೇಳಲಿಕ್ಕಿಲ್ಲ. ಅವನ ಮೇಲೆ ಸುಳ್ಳು ಮಾಹಿತಿಗಳನ್ನು ಹರಡಿದಂತ ಹೇಳಿ ಅವನ ಮೇಲೆ ಇನ್ನೊಂದು ಕೇಸ್ ಹಾಕಿ ಸುಜಿತ್ ಶೆಟ್ಟಿಯ ಮೇಲೆ ಕೊಂಡೋಗಿ ನ್ಯಾಯಾಲಯದ ಮುಂದೆ ನಿಲ್ಲಿಸಿ, ಇಲ್ಲದೆ ಒಂದು FIR ಮಾಡಿ ಅವನಿಗೊಂದು ನೋಟಿಸ್ ಕೊಟ್ಟು ತನಿಖೆ ಮಾಡಿ ಸುಳ್ಳು ಮಾಹಿತಿಗಳನ್ನ ಹರಡಿದ್ದಾನೆ ಅಂತೇಳಿ. ಯಾಕೆ ಕಾನೂನಲ್ಲಿ ಅವಕಾಶ ಇದೆ, ಅದಕ್ಕೆ ಅದನ್ನು ಮಾಡದೆ ನೀವು ಅವನ ಅಪಾಲಜಿ ಕೇಳಿಸಿದ್ದು ಯಾಕೆ? ಅದನ್ನು ಅವನ ಮೊಬೈಲಲ್ಲಿ ವಿಡಿಯೋ ಮಾಡಿ ನೀವು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ದು ಯಾಕೆ? ಇದು ಪೊಲೀಸರು ಮಾಡಿದಂತಹ ದೌರ್ಜನ್ಯ. ಅದು ದೌರ್ಜನ್ಯ ಅಂತ ಹೇಳಿದ ಕೂಡಲೇ ನೀವು ಹೊಡೆದು ಬಡ್ದು ಮಾಡುವುದೇ ದೌರ್ಜನ್ಯ ಅಲ್ಲ. ಈ ರೀತಿಯಾಗಿ ಮಾನಸಿಕವಾಗಿ ಹಿಂಸೆ ಕೊಡೋದು ಸಹ ದೌರ್ಜನ್ಯ. ಅದನ್ನೇ ಸುಜಿತ್ ಶೆಟ್ಟಿ ಮತ್ತೊಂದು ವಿಡಿಯೋದಲ್ಲಿ ಹೇಳಿದರು, ನನಗೆ ಮಾನಸಿಕ ವೇದನೆ ಆಗ್ತದೆ. ಅಷ್ಟೊತ್ತಿಗೆ ಕಮಿಷನರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಒಬ್ಬ ವ್ಯಕ್ತಿಯ
ಗೆ ಮಾನಸಿಕವಾಗಿ ವೇದನೆ ಆಗಿದೆ, ಅವ್ರಿಗೆ ತೊಂದರೆ ಆಗಿದೆ, ನಾವು ಸೈಕಾಟ್ರಿಸ್ಟ್ಗಳ ಹತ್ರ ಹೋಗಿ ಚೆಕ್ ಮಾಡಿಸ್ತೇವೆ ಅಂತೇಳಿ. ಅದು ನಮ್ಮ ಜವಾಬ್ದಾರಿ ಅಂತೇಳಿ. ಪ್ರತಿಯೊಬ್ಬರ ನಾಗರಿಕರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ, ಅದು ನಮ್ಮ ಕರ್ತವ್ಯ ಸಹ ಹೌದು. ನಾವು ಅವ್ರು ಬರಲಿ, ನಾವು ಮಾಡ್ತೇವೆ. ಮತ್ತು ಅವರು ದೌರ್ಜನ್ಯ ನಡೆದಿದೆ, ಅವರು ಯಾರಾದರೂ ಹೊಡೆದಿದ್ದಾರಾ? ಇಲ್ಲ. ಒಂದು ರೀತಿಯಲ್ಲಿ ಮಾನಸಿಕವಾಗಿ ನಡೆಸಿದ ದೌರ್ಜನ್ಯವೂ ದೌರ್ಜನ್ಯವೇ, ಅದು ತಪ್ಪು ಅಂತ ನಾವು ಹೇಳುವುದಿಲ್ಲ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಕಮಿಷನರ್ ಅವರು ಪತ್ರಿಕಾಗೋಷ್ಠಿ ಕರೆದದ್ದು. ಅದೇ ರೀತಿ ಹೇಳಿದ್ದಾರೆ ಸರ್, ಸೋಷಿಯಲ್ ಮೀಡಿಯಾ ಅಥವಾ ದ್ವೇಷ ಭಾಷಣ ಮಾಡುವವರ ಮೇಲೆ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು. ಸ್ಟೇಜ್ ಮೇಲೆ ನಿಂತು ದ್ವೇಷ ಭಾಷಣ ಮಾಡಿದ್ರೆ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅನ್ನೋದು. ನೋಡಿ, ಹೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇದೇ ಪೊಲೀಸ್ ಅಧಿಕಾರಿಗಳನ್ನು ಎದುರಿಗೆ ನಿಲ್ಲಿಸಿಕೊಂಡು, ಎಲ್ಲ IPS ಆಫೀಸರ್ಗಳನ್ನೇ ಎದುರಿಗೆ ನಿಲ್ಲಿಸಿಕೊಂಡು ವಾಚಾಮ ಗೋಚರವಾಗಿ ನಿಂದಿಸಿದಂಥ ಒಬ್ಬ ಭಾಷಣಕಾರರನ್ನೇ ಪೊಲೀಸರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಆತ ಹೋಗಿ ಆರಾಮವಾಗಿ ಮನೆಗೆ ಮುಟ್ಟಿದ ಮೇಲೆ ಇವರೊಂದು FIR ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇನ್ನೂ ಸಹ ಮಾಡುವುದು ಅಷ್ಟೇ. ನಿಮಗೆ ಹೇಳಲಿಕ್ಕೆ ಸುಲಭ. ಒಂದು 2,000 3,000 ಸಾರ್ವಜನಿಕರು ಸೇರಿದಂಥ ಸಭೆಯಲ್ಲಿ ಭಾಷಣಕಾರ ಯಾವುದೇ ರೀತಿಯ ದ್ವೇಷ ಭಾಷಣ ಮಾಡಲಿ, ಪ್ರೊವೊಕೇಶನ್ ಸ್ಪೀಚ್ ಮಾಡಲಿ, ವಾಸ್ತವ ಸ್ಥಿತಿಯನ್ನೇ ಹೇಳಿ ಆತನನ್ನು ಬಂಧಿಸುವುದಷ್ಟು ಸುಲಭ ಏನಲ್ಲ. ಅಷ್ಟು ಮಾಪು ಕ್ರಿಯೇಟ್ ಆಗುತ್ತೆ. ಹೇಳಲಿಕ್ಕೆ ಸುಲಭ, ನಾವು ಸ್ಟೇಜಿಂದ ಹೇಳ್ಕೊಂಡು ಬರ್ತೇವೆ ಅಂತೇಳಿ ಪ್ರಯತ್ನಗಳನ್ನು ಹಿಂದೆ ಮಾಡಿದ್ದುಂಟು, ಯಶಸ್ವಿ ಆಗಲಿಲ್ಲ ಅಷ್ಟೇ. ಈ ಹಿಂದೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ನಾಳೆಗೆ ತುರ್ತು ಪರಿಸ್ಥಿತಿಗೆ 50ನೇ ವರ್ಷ ಆಗ್ತಾ ಇದೆ ನಾಳೆಗೆ, ಆಯಿತಾ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೋಟ ಶಿವರಾಮ ಕಾರಂತರು ಕೋಟದಲ್ಲಿ ಸಾರ್ವಜನಿಕವಾಗಿ ತುರ್ತು ಪರಿಸ್ಥಿತಿ ವ್ಯವಸ್ಥೆ ಭಾಷಣ ಮಾಡಿದರು. ಅವರನ್ನು ಮುಟ್ಲಿಕ್ಕೆ ಪೊಲೀಸರಿಗೆ ಧೈರ್ಯ ಬರಲಿಲ್ಲ. ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ. ಮತ್ತು ಈಗ ಯಾವುದೇ ತುರ್ತು ಪರಿಸ್ಥಿತಿ ಇಲ್ಲದ ಸಂದರ್ಭದಲ್ಲಿ ಒಬ್ಬ ಭಾಷಣಗಾರರನ್ನು ಸಾರ್ವಜನಿಕವಾಗಿ ಬಂಧಿಸಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಅವನ ಮೇಲೆ ಕೇಸು ದಾಖಲು ಮಾಡ್ಕೊಳ್ಬೋದು, ಅವನಿಗೊಂದು ನೋಟಿಸ್ ಕೊಡಬೇಕು, ನೀನು ಹೀಗೆ ಮಾಡಿದ್ದನ್ನು ನೋಡೋಣ, ಇದು ನಿನ್ನ ಭಾಷಣ, ನಾವು ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದೇವೆ, ಇದು ಎಷ್ಟು ಸರಿ ಅಂತ ನೀನು ಕೇಳ್ಬೋದು. ಇಲ್ಲ ನೀವು ನನ್ನ ಮೇಲೆ ಕೇಸು ಮಾಡಿದ್ರಲ್ಲ, ಚಾರ್ಜ್ ಶೀಟ್ ಮಾಡಿ ಅಂತ ಹೇಳ್ಬೋದು, ನಾನು ಕೋರ್ಟಲ್ಲಿ ಅದನ್ನು ನೋಡಬೇಕಂತ ಅವನು ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಸಹ ಅವನ ಹಕ್ಕನ್ನು ಕಾಪಾಡಿಕೊಳ್ಳುವಂತಹ ಹಕ್ಕು ಇರ್ತದೆ. ಅವನಿಗೆ ವೈಯಕ್ತಿಕವಾದಂಥ ಹಕ್ಕುಗಳಿರ್ತವೆ, ಅದನ್ನು ನಾವು ಕಾಪಾಡಿಕೊಳ್ಳಲೇಬೇಕಲ್ಲ. ಪೊಲೀಸರು ಏನು ಮಾಡಿದರೂ ಅದನ್ನು ಸರಿ ಅಂತ ಹೇಳಿಕೊಳ್ಳುವಂಥ ಜಾಯಮಾನ ಅಲ್ಲಲ್ಲ, ಆ ಜಮಾನವೂ ಅಲ್ಲಲ್ಲ. ಮೊದಲಾದರೆ ಹೌದು, ಮೊದಲಾದರೆ ನಿಮಗೆ ಕಾನೂನಿನ ಬಗ್ಗೆ ತಿಳುವಳಿಕೆ ಕಡಿಮೆ ಇತ್ತು, ಪೊಲೀಸ್ ವ್ಯವಸ್ಥೆ ಅಂದರೆ ಅದರ ಮೇಲೆ ಒಂದು ಭಯ ಇತ್ತು, ಆದ್ದರಿಂದ ಯಾರು ಅದನ್ನು ಮಾತಾಡ್ತಾ ಇರಲಿಲ್ಲ ಅಷ್ಟೇ. ಈಗ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ MG ಹೆಗ್ಡೆ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಪೊಲೀಸ್ ಕಮಿಷನರ್ ಅವರು ಸುದ್ದಿಗೋಷ್ಠಿ ನಡೆಸಿ ಹೇಳಿರುವಂಥದ್ದು, ಕರಾವಳಿಯಲ್ಲಿ ಸರಣಿ ಹತ್ಯೆಗಳ ಬಗ್ಗೆ ತನಿಖೆ ನಡೀತಾ ಇದೆ, ನಿಮ್ಮಲ್ಲಿ ಯಾವುದಾದ್ರೂ ಸಾಕ್ಷಿಗಳಿದ್ರೆ ಬಂದು ತಿಳಿಸ್ಬೋದು, ನಾನು ಆಫೀಸಲ್ಲಿ ಇರ್ತೇನೆ ಅನ್ನುವಂಥದ್ದು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ದ್ವೇಷ ಭಾಷಣ ಮಾಡುವವರ ಮೇಲೆ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅನ್ನುವಂಥದ್ದು. ನೀವೇನು ಹೇಳ್ತೀರಾ ಸರ್? ಈಗ ಒಂದು ದ್ವೇಷ ಭಾಷಣ ಮಾಡುವವರು ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚು ಸುಳ್ಳೆಲ್ಲ ಬರೆಯೋರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ನಮ್ಮೆಲ್ಲರ ಆಗ್ರಹ ಇದ್ದೆ. ಈ ಮೊದಲಿದ್ದವರನ್ನು ತೆಗೆದು ಇವರನ್ನು ತರಿಸಿತ್ತು. ಒಂದು ನಾವು ಮತ್ತೆ ಅದನ್ನು ಸ್ವಾಗತ ಕೂಡ ಮಾಡಿದ್ದೇವೆ, ನಾನು ಬರೆದಿದ್ದೇನೆ, ವಿಡಿಯೋ ಮಾಡಿ ಕೂಡ ಹಾಕಿದ್ದೇನೆ, ಆಯ್ತಾ. ಒಂದು ಎರಡನೇದು, ಈಗ ಮೊನ್ನೆ ಏನು ಅಶ್ರಫ್ ಇದು ವಿಷಯದಲ್ಲಿ ಒಬ್ಬ ಸಜಿತ್ ಹೇಳೋರ್ನ ಅರೆಸ್ಟ್ ಮಾಡ್ಲಿಲ್ಲ, ಕರ್ಕೊಂಡೋಗಿ ಏನು ವಿಡಿಯೋ ಮಾಡಿಸಿದ್ರಲ್ಲ, ಅಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ಮಾನ್ಯ ಕಮಿಷನರ್ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ಏನಂದ್ರೆ ಅಲ್ಲಿ ಆ ಬಿಜೆಪಿಯ ರವಿ ಹೇಳುವವರು ಇದ್ರು ಅನುಮಾನ ಇದೆ ಅಂತ ಹೇಳಿದ್ದು ಮೊದಲಿನ ಕಮಿಷನರ್ ಪ್ರೆಸ್ ಅಲ್ಲಿ. ಆ ಅನುಮಾನ ಅನುಪಮ ಅಗರ್ವಾಲ್ ಅವರು, ಹೌದು, ಅವರು ಅನುಮಾನ ಹುಟ್ಟಿಸಿದ್ದು ಪೊಲೀಸ್ ಸ್ಟೇಟ್ಮೆಂಟ್. ಅದನ್ನ ಅವರನ್ನ ಯಾಕೆ ಬಂದಿರ್ಲಿಲ್ಲ ಅಂತ ಕೇಳ್ತಾ ಬಂದ್ರು, ತಪ್ಪೆಂತ ಉಂಟು? ಈಗ ಹಾಗಿದ್ರೆ ಸಾಕ್ಷಿ ಯಾರ ಹತ್ರ ಕೇಳ್ಬೇಕು? ಅನುಪ ಅಗರ್ವಾಲ್ ಹತ್ರ ಕೇಳ್ಬೇಕು. ಅವರು ಪ್ರೆಸ್ ಅಲ್ಲಿ ಹೇಳಿದಲ್ಲ.
ಸೊ ಹಾಗಿದ್ದ ಮೇಲೆ ನೀವು ಇಷ್ಟು ಜನ ಅರೆಸ್ಟ್ ಆದ್ರೆ ಅವ ಎಲ್ಲಿದ್ದಾನೆ, ಅವನನ್ನ ಯಾಕೆ ಬಂಧಿಸ್ತಾ ಇಲ್ಲ? ಒಂದ್. ಎರಡನೇದು, ಕಮಿಷನರ್ ಅವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಈಗ ಬಂದ ಕಮಿಷನರ್ ಅವರು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಇಡೀ ಸಿಸ್ಟಮ್ ಮೊದಲೇ ಇತ್ತಲ್ಲ ಇಲ್ಲಿ. ಆಗ ಏನ್ ಮಾಡಿದ್ರು, ಒಂದು ರಸ್ತೆ ಬಂದ್ ಮಾಡಿ ಕೋಮು ಪ್ರಚೋದಕ ಭಾಷಣ ಮಾಡಿದ್ರು. ರಸ್ತೆ ಸರಿ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದವರ ಮೇಲೆ ಕೇಸ್ ಹಾಕಿದ್ರು. ರಸ್ತೆ ಬಂದ್ ಮಾಡಿ ಫುಡ್ ಫೆಸ್ಟಿವಲ್ ಮಾಡಿದ್ರು. ಸಾಮಾಜಿಕ ಹೋರಾಟಗಾರಗಳ ಮೇಲೆ ಕೇಸ್ ಹಾಕಿದ್ರು. ಸಿ, ಒಂದೂವರೆ ತಿಂಗಳು ಸುಭಾಷ್ ಶೆಟ್ಟಿಯ ಕೊಲೆ ಪ್ರಕರಣದ ನಂತರ ಅವ್ಯಾಹತವಾಗಿ ಒಂದು ಸಮುದಾಯವನ್ನ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು. ಆಮೇಲೆ ಜಾತ್ಯತೀತ ಹಿಂದೂಗಳು, ಜಾತ್ಯತೀತವಾಗಿ ಇರ್ತಕ್ಕಂಥ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿರುವವರನ್ನ ಅನಗತ್ಯವಾಗಿ ಟ್ರೋಲ್ ಮಾಡಿದ್ರು. ಇದು ಒಂದು ಆಳವಾದ ಗಾಯ ಉಂಟಲ್ಲ ಮನಸ್ಸಿನ ಮೇಲೆ, ಅದನ್ನ ಯಾರು ಸರಿ ಮಾಡ್ಬೇಕು? ಆಗ ಸುಮ್ಮನೆ ಇದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಸರಿ ಮಾಡ್ಬೇಕು ಅದನ್ನ. ಅಷ್ಟು ಬೇಸರ ತಂದಿದೆ ಅಲ್ಲ. ಆಗ ಏಕಾಏಕಿಯಾಗಿ ಈಗ ಕಮಿಷನರ್ ಪಾಪ ಬಂದಿದ್ದಾರೆ, ಹೊಸ SP ಬಂದಿದ್ದಾರೆ, ಫೈನ್, ಅವರು ದೇ ಆರ್ ಗೋಯಿಂಗ್ ಇನ್ ದ ರೈಟ್ ವೇ. ಆದ್ರೆ ಈ ಸಿಸ್ಟಮ್ ಮಾಡಿದ ಅನಾಹುತಗಳು ಉಂಟಲ್ಲ, ಅದನ್ನು ಅವ್ರ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಪೊಲೀಸರ ಮೇಲೆ ವಿಶ್ವಾಸ ಬರಬೇಕು ಅಂತಾದ್ರೆ ಈಗ ಕಮಿಷನರ್ ಹೇಳಿದ ಹಾಗೆ ಎಲ್ಲ ಅವರ ತಳಮಟ್ಟದ ಅಧಿಕಾರಿಗಳು ಕೂಡ ಒಂದೇ ಒಂದು ಏನು ದ್ವೇಷ ಭಾಷಣ ಆದ ನನ್ನ ಸ್ಟೇಜಿನಿಂದ ಕೆಳಗೆ ಜೀಪಲ್ಲಿ ಕೊಂಡೋದ ಮೇಲೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಜನರಿಗೆ. ಎರಡನೇದು, ಅಗರ್ವಾಲ್ ಅವರು ಹೇಳಿಕೆಯನ್ನ ರವಿ ಇದ್ದಾರೆ ಹೇಳುವ ಹೇಳಿಕೆಯನ್ನೇ ಆಧರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅವರು ತಪ್ಪಿತರಾಗುದಿಲ್ಲ. ಯಾರು ಹೇಳಿದ? ಅಗರ್ವಾಲ್ ಹೇಳಿಲ್ಲಲ್ಲ. ನೀವು ಅಗರ್ವಾಲ್ ಹತ್ರ ಕೇಳಿ, ಅಗರ್ವಾಲ್ ಯಾಕೆ ಹೇಳಿದ ಆ ಮಾತನ್ನ ಪ್ರೆಸ್ ಅಲ್ಲಿ? ಅದು ಹಾಕಿದ ಮೇಲೆ ಇಲ್ಲ ಅಂತ ಹೇಳಿ ಈಗ ಅಟ್ಲೀಸ್ಟ್. ಈಗ ಅವ್ರ ಮೇಲೆ ಅನುಮಾನ ಇತ್ತು, ಈಗ ಇಲ್ಲ ಅಂತ ಮುಗಿಸಿ ಅಲ್ಲ, ಕೇಸ್ ಕ್ಲೋಸ್ ಮಾಡಿ ಅಲ್ಲ. ಹೇಳಿದವ್ರು ಯಾರು? ನಾನಲ್ಲ, ನೀವಲ್ಲ, ಮೋಹನ್ ಬೋಳಂಗಡಿ ಅವರಲ್ಲ. ಹೇಳಿದ್ ಯಾರು? ಕಮಿಷನರ್. ನೀವು ಈಗ ಅದಕ್ಕೆ ಸಂಬಂಧವಿಲ್ಲದ ರೀತಿ ಮಾತಾಡಿದ್ರೆ ಆಗ್ತದಾ? ಯಾಕೆ ಅಂತಂದ್ರೆ ಎರಡನೇ ಭಾಗ, ಪೊಲೀಸ್ ಕಮಿಷನರ್ಗೆ ರಾಜಕೀಯ ಸಂಬಂಧ ಇಲ್ಲ, ಆದ್ರೆ ಜನರಿಗೆ ರಾಜಕೀಯ ಉಂಟಲ್ಲ. ಈಗ ನೀವು ಸಿಕ್ಕದನ್ನ ಕಾಂಗ್ರೆಸ್ಸಿಗೆ ಟ್ಯಾಗ್ ಮಾಡಿದ್ದೀರಿ, ಬಿಜೆಪಿಯವರು. ಸಿಕ್ಕ ಕೇಸುಗಳಲ್ಲಿ ಕಾಂಗ್ರೆಸ್ನವ್ರಿಗೆ ಸುಭಾಷ್ ಶೆಟ್ಟಿಯ ಕೊಲೆ ಪ್ರಕರಣ, ಫಾಜಿಲ್ ಯಾವ್ದ್ರಲ್ಲೂ ಕಾಂಗ್ರೆಸ್ಗೆ ಸಂಬಂಧ ಇಲ್ಲದಿದ್ರು ಕಾಂಗ್ರೆಸ್ಸಿನ ನಾಯಕರ ತೇಜೋವಧೆ ಮಾಡಿಕೊಂಡೇ ಬಂದಿದ್ದೀರಿ, ಹೌದಾ? ಹಾಗಿರುವಾಗ ಕಾಂಗ್ರೆಸ್ನವ್ರು ಬಿಡ್ತಾರ? ಒಬ್ಬ ಬಿಜೆಪಿಯವನ ಹೆಸರು ಬರುವಾಗ ಬಿಡ್ತಾರೇನ್ರಿ? ಮತ್ತೆ ಅರ್ಥ ಆಯ್ತಾ ನಿಮಗೆ? ಅದಕ್ಕೋಸ್ಕರ ಈಗಿನ ಕಮಿಷನರ್ ಕರೆಕ್ಟ್ ಇದ್ದಾರೆ. ಬಟ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಅಗರ್ವಾಲ್ ಹೇಳಿದ ಸ್ಟೇಟ್ಮೆಂಟ್ ಅನ್ನು ಯಾರಾದ್ರೂ ರಿಪೀಟ್ ಮಾಡಿದ್ರೆ ಅವನ್ನ ತಪ್ಪು ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ಬೇಕಂದ್ರೆ, ಇಲ್ಲಪ್ಪ ಎನ್ಕ್ವೈರಿ ಮಾಡಿದೇವೆ, ರವಿ ಹೆಸರು ಇಲ್ಲ ಅಂತ ಹೇಳಿ ಬಿಡ್ಲಿ, ಅಲ್ಲಿಗೆ ಕೇಸ್ ಮುಗೀತದೆ. ಉಂಟು ಅಂತಾದ್ರೆ ಇಲ್ಲ, ನಾವು ಅವನನ್ನು ಹುಡುಕ್ತಾ ಇದ್ದೇವೆ, ಅವನನ್ನು ಕರ್ಕೊಂಡ್ ಬರ್ತೇವೆ ಅಂತ ಹೇಳ್ಬೇಕಾಗ್ತದೆ. ಇಲ್ಲ, ಆ ಪ್ರಕರಣದಲ್ಲಿ ಈಗಾಗಲೇ 21 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. 19 ಮಂದಿ ಹೆಸರು FIR ಅಲ್ಲಿತ್ತು. ಅವರಿಗೆ 21 ಮಂದಿಯನ್ನು ಬಂಧಿಸಿದವರಿಗೆ ರವಿ ಒಂದು ದೊಡ್ಡದವನಾಗ್ತಾನ? ಅದನ್ನೇ ಹೇಳಿ. ಅದಕ್ಕೆ ಈಗ ನೀವು ಹಾಗೆ ಹೇಳಿದ್ಕೊಳ್ಳಿ, ನಿಮ್ಮ ಹತ್ರ ಸಾಕ್ಷಿ ಉಂಟಂದ್ರೆ ನಮ್ಮ ಹತ್ರ ಕೇಳಬಾರ್ದು ಪೊಲೀಸ್. ಯಾಕೆಂತಂದ್ರೆ ಅದು ಅಗರ್ವಾಲದ ವಿಡಿಯೋ ಉಂಟಲ್ಲ, ನೀವು ಪ್ಲೇ ಮಾಡಿ V4 ಅಲ್ಲಿ. ಕಮಿಷನರ್ ಹೇಳ್ಬೇಕಲ್ಲ, ಕಮಿಷನರ್ ಹೇಳಿದ್ದಲ್ಲ ಅದು, ಅಲ್ಲಿದ್ದು ಶುರುವಾದದ್ದು ಅದು ಕಾರಣ. ಅಲ್ಲಿ ಯಾರೊಬ್ಬ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಅಗರ್ವಾಲ್ಗೆ, ಇಫ್ ಐ ಆಮ್ ನಾಟ್ ರಾಂಗ್. ಆಗ ಅವ್ರು ಹೇಳ್ತಾರೆ ಹೌದು ಅನುಮಾನ ಉಂಟು ಅಂತ ಹೇಳ್ತಾರೆ. ಈಗ ಅದನ್ನ ಸುನಿಲ್ ಕುಮಾರ್, ಸುನಿಲ್ ಬಜಿಲ್ಕೆದಿಯೋ, MG ಹೆಗ್ಡೆಯೋ, ಮೋಹನ್ ಬೋಳಂಗಡಿಯೋ, ಸತೀಶ್ ಶೆಟ್ಟಿಯೋ, ಇನ್ಯಾರು ಯಾಕ್ರಿ ರವಿಯನ್ನು ಬಂಧಿಸ್ತಾ ಇಲ್ಲ ಅಂತ ಕೇಳಿದ್ರೆ ಸಾಕ್ಷಿ ಉಂಟಂತ ಹೇಗೆ ಕೇಳ್ತೀರಿ ನೀವು? ಸಾಕ್ಷಿ ಆಗಿದ್ರೆ ನಾನು ಅಗರ್ವಾಲ್ ಮೇಲೆ, ಅಗರ್ವಾಲ್ ಹೇಳಿದ್ದಾರೆ ಅವ್ರನ್ನ ಕರ್ಸಿ ಅಂತ ಹೇಳ್ತೇನೆ, ಕರೆಸ್ತೀರಾ? ಇಲ್ಲ, ಅನುಪಮ್ ಅಗರ್ವಾಲ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳುವುದಕ್ಕಿಂತ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸುನಿಲ್ ಬಜಲಿಕೇರಿಯವರು ಈ ಬಗ್ಗೆ ಪೋಸ್ಟ್ಗಳನ್ನು ಹಾಕಿದ್ರು. ಅದರಿಂದ ಪ್ರೇರಿತವಾಗಿ ಸುಭಾಷ್ ಶೆಟ್ಟಿಯನ್ನು ಹತ್ಯೆ ಮಾಡಲಾಯಿತು ಎನ್ನುವುದು ಸಹ ಒಂದು ಆರೋಪ ಇದೆ. ಬೆಂಗಳೂರಿನಿಂದ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ವಿಚಾರವನ್ನು ಬರೆದಿದ್ರು. ಒಬ್ಬ ಮುಸ್ಲಿಮನನ್ನು ಕೊಂದಿದ್ದಾರೆ ಅಂತ ಹೇಳಿಕೊಂಡೇ
ಸುಹಾಸ್ ಶೆಟ್ಟಿಯನ್ನು ಕೊಂದಿದ್ದಾರೆ ಅಂತೇಳಿ. ಈಗ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಪ್ರತಿಯಾಗಿ ಈಗ ರಹೀಮನ್ನು ಕೊಂದಿದ್ದಾರೆ. ಅದರಿಂದ ಈ 3 ಕೊಲೆಗಳು ಸಹ ಒಂದಕ್ಕೊಂದು ಪೂರಕವಾಗಿದ್ದಂಥದ್ದು. ಇದು ಕ್ರಿಯೇಟ್ ಆದದ್ದು ಈ ಅಶ್ರಫ್ ಕೊಲೆಯಲ್ಲಿ ಮಾಡಿದಂತಹ ಒಂದು ಪ್ರೊವೊಕೇಶನ್ ಅಂತ ಹೇಳಿ ಅವರ ಅಭಿಪ್ರಾಯ ಆಗಿತ್ತು. ಆ ಬಗ್ಗೆ ಏನಿದೆ? ಯಾರು ಹೇಳಿದ್ರು? ಅದು ಬೆಂಗಳೂರಿನ ಒಬ್ರು ಬರ್ದದ್ದು. ಈಗ ಒಂದು ಏನಂತಂದ್ರೆ, ಈಗ ರವಿ ಈಗ ಈಗ ಒಂದಕ್ಕೊಂದಕ್ಕೆ ಲಿಂಕ್ ಇರೋದಕ್ಕೂ ಹಿಂದೂ ಸಮುದಾಯಕ್ಕೂ ಮುಸ್ಲಿಂ ಸಮುದಾಯಕ್ಕೂ ಈ ಕೊಲೆಗೂ ಯಾವ ಸಂಬಂಧವೂ ಇಲ್ಲ. ಪಾಯಿಂಟ್ ನಂಬರ್ 1. ಇದು 2 ಕ್ರಿಮಿನಲ್ ಮೈಂಡ್ ಸೆಟ್ ಗ್ರೂಪ್ಗಳ ಜಗಳ. ಹೌದು, ಖಂಡಿತ. ಅದರಿಂದ ನಡೆಯುವ ಹತ್ಯೆಗಳು. ಅದರ ಹಿಂದೆ ಪರ್ಸನಲ್ ಇರ್ಬೋದು, ಹೆಣ್ಣು ಹೊನ್ನು ಮಣ್ಣು ಏನಾದ್ರು ಸುಡುಗಾಡು ಇರ್ಬೋದು. ಇದಕ್ಕೂ ಹಿಂದೂ ಸಮಾಜಕ್ಕೂ ಇದಕ್ಕೂ ಮುಸ್ಲಿಂ ಸಮಾಜಕ್ಕೂ ಸಂಬಂಧವೇ ಇಲ್ಲ. ಇದು ಅಬ್ಸಲ್ಯೂಟ್ಲಿ ನಾನ್ ಕ್ಲಿಯರ್. ಇದೆರಡೂ ಕಡೆಯಲ್ಲಿ 2 ಸೆಟ್ಟಿನವರು ಹೊಡ್ಕೊಳ್ತಾ ಇದ್ದಾರೆ. ಇದು ಒಂದು. ಎರಡನೇದು, ಈ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದೆ ಯಾರು ಕೂಡ ಮಾತಾಡಬಾರ್ದು. ಯಾಕಂದ್ರೆ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಲ್ಲ, ಜಡ್ಜ್ಮೆಂಟ್ ಕೊಡಬಾರ್ದು, ನಾವು ಜಡ್ಜ್ ಅಲ್ಲ. ಆದರೆ ಪೊಲೀಸರೇ ಹೇಳಿದ ಹೇಳಿಕೆಗಳನ್ನ ಆಧರಿಸಿಕೊಂಡು ಜನ ಪ್ರಶ್ನೆ ಮಾಡಿದ್ರೆ ಪುನಃ ಪೊಲೀಸರು ಅವರನ್ನ ತಿರುಗಿ ಕೇಳಬಾರ್ದು ಅಲ್ವಾ? ಅಗರ್ವಾಲ್ ಏನು ಕಾನ್ಸ್ಟೇಬಲ್ ಅಲ್ಲಲ್ಲ, ಅವರು ಕಮಿಷನರ್ ಅಲ್ವಾ? ಮತ್ತೆ ಅವರು ಪ್ರೆಸ್ಸಲ್ಲಿ ಕುತ್ಕೊಂಡು ಹೌದ್ರಿ ಅನುಮಾನ ಉಂಟು ಅಂತ ಅಟ್ಲೀಸ್ಟ್ ಆಮೇಲೆ ಆದ್ರೂ ಪೊಲೀಸರು ಹೇಳ್ಬೇಕಿತ್ತಲ್ಲ. ಆಮೇಲೆ ಅವರು ಈಗ ತಲೆ ತಪ್ಪಿಸಿಕೊಂಡಿದಾರಂತೆ, ನಂಗೆ ಗೊತ್ತಿಲ್ಲ. ಅದಿದ್ದಾಗ ಅದು ಜನ ಕೇಳ್ತಾರೆ, ಯಾಕೆ ನೀವು ಕರ್ಕೊಂಡ್ ಬರ್ಲಿಲ್ಲ, ನೀವ್ ಯಾಕೆ ಅವರನ್ನು ಬಿಡ್ತೀರಿ? 100 ಜನರನ್ನ ಎನ್ಕ್ವೈರಿ ಮಾಡಿದಾಗ ಇವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ವಾ? 126 ಮಂದಿ. ಹೌದು, ಕೇಳ್ತಾರಲ್ಲ. ಅದಕ್ಕೆ ಪೊಲೀಸ್ ಅಗ್ರೆಸಿವ್ ಆಗುವಂತದ್ದು ಅಗತ್ಯತೆ ಕಾಣ್ಲಿಲ್ಲ ನಂಗೆ. ಇಲ್ಲಪ್ಪ ನಾವು ಎನ್ಕ್ವೈರಿ ಮಾಡ್ತೇವೆ, ಹುಡುಕ್ತೇವೆ ಅಂತ ಹೇಳ್ಬಹುದು. ಇಲ್ಲ, ಅವ್ರು ಇಲ್ಲ ಅಂತ ಹೇಳ್ಬಹುದು. ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ತಮ್ಮ ಮೇಲೆ ಸಿಕ್ಕಾಪಟ್ಟೆ ಇದ್ರೆ ಎಲಿಗೇಷನ್ ಮಾಡ್ತಾ ಇದ್ದಾರೆ, ಯಾಕೆ ತಕೊಳ್ಬೇಕು ಅವ್ರು ಅದನ್ನು? ಈಗ ದ್ವೇಷ ಭಾಷಣ ಮಾಡುವವರನ್ನ ಸ್ಟೇಜಿನಿಂದ ಹೇಳ್ಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ. ಅದು ಮಾಡಿದ್ರೆ ನಾನು 1 ಲೋಟ ಹಾಲು ಕುಡಿತೇನೆ, ಆಯ್ತಲ್ಲ? ಅಲ್ಲ, ಉಗ್ರವಾದ ಭಾಷಣ ಮಾಡುವುದರಲ್ಲಿ ನೀವು ಒಬ್ರು ಅಂತ. 1 ಲೋಟ ಹಾಲಿಗೆ ಸಕ್ಕರೆ ಹಾಕಿ ಕುಡಿಯೋದು. ಅಲ್ಲ, ಉಗ್ರವಾದ ಭಾಷಣ ಮಾಡುವುದರಲ್ಲಿ ನೀವು ಒಬ್ರು ಅಂತ. ನನ್ನ ಉಗ್ರವಾದ ಭಾಷಣದಲ್ಲಿ ಒಂದೇ ಒಂದು ಗಲಾಟೆ ಆದ ತೋರಿಸಿ. ಅದನ್ನು ಅವರು ಸಹ ಹೇಳ್ತಾರೆ, ನಮ್ಮ ಉಗ್ರವಾದ ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಅಂತ. ಇಲ್ಲ, ನಮ್ಮದಕ್ಕೂ ಅವರದಕ್ಕೂ ಅಜಗಜಾಂತರ ವ್ಯತ್ಯಾಸ. ವಿಡಿಯೋ ನೋಡಿ, ಈಗ ಮೊನ್ನೆ ವಿಡಿಯೋ ಉಂಟು ನಿಮ್ಮ ಹತ್ರ. ನಾವು ನೇರ ವಿಷಯ ಹೇಳ್ತೇವೆ ಅಷ್ಟೇ. ನಾವು ಹೊಡೀರಿ ಬಡೀರಿ ಕೊಲ್ಲಿ ಅದೆಲ್ಲ ಎಲ್ಲಿ ಹೇಳೂ ಇಲ್ಲ ನಾವು. ಹಾಗಾಗಿ ವಿಷಯಾಧಾರಿತವಾಗಿ ನಾವು ಕಡೆಕ್ ಮಾತಾಡ್ತೇವೆ. ಆದ್ರೆ ಈ ನೀವೆಂತದ್ದು ನಾವು ನೆತ್ತರಿಗೆ ನೆತ್ತರು ತಾಂಟ್ರೆ ತಾಂಟ್ರಿ ಅದೆಲ್ಲ ಇಲ್ಲ. ಅದೆಲ್ಲ ಇಲ್ಲ ನಮ್ದು. ಎಂತ ನೆತ್ತರಿಗೆ ನೆತ್ತರು ಎಲ್ಲ ಕೇಳಿದ್ದೆ ನಾನು. ಹಾಗಾಗಿ ಈಗ ಮಾಡ್ತಾ ಇರೋದು ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್ ವೆಲ್. ಮತ್ತೆ ತಳಮಟ್ಟದಲ್ಲೂ ತುಂಬಾ ಸುಧಾರಣೆಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಒಳ್ಳೇದಾಗಿ ಹೋಗ್ತಾ ಉಂಟು. ಕಮಿಷನರ್ ಇಸ್ ಗೋಯಿಂಗ್. ಈಗ ಹೊಸ DC ಅವರು ಬಂದಿದ್ದಾರೆ. ಬಹುಶಃ ಎಲ್ಲರೂ ಸೇರಿಕೊಂಡು ಕರಾವಳಿಯನ್ನ ಒಂದು ಒಳ್ಳೆಯ ಜಿಲ್ಲೆಯನ್ನಾಗಿ ಮಾಡ್ಲಿಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡುವ. ಬಟ್ ಇಂಥ ಸಣ್ಣ ಪುಟ್ಟ ಕೇಸುಗಳಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಒಂದು ಕ್ರಮ ಆಗಬೇಕು. ಎರಡನೇದು, ಹ್ಯಾಬಿಚುವಲ್ ಕ್ರಿಮಿನಲ್ಸ್ ಹತ್ರ ನಡ್ಕೊಳ್ಳುವ ರೀತಿಗೂ ಸಾರ್ವಜನಿಕರ ಹತ್ರ ನಡ್ಕೊ. ಈಗ ಸಜಿತ್ ಏನೋ ಬರ್ದ, ಸಜಿತ್ ಮೇಲೆ ಯಾವ ಕ್ರಿಮಿನಲ್ ಕೇಸ್ ಇಲ್ಲ ಅಲ್ಲ. ಒಬ್ಬ ಹುಡುಗ ಏನೋ ಬರ್ದಿದ್ದಾನೆ, ಅವನ ಹತ್ರ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸವನ್ನ ಅವು ಸಿವಿಲೈಸ್ಡ್ ಪೊಲೀಸ್ ತಿಳ್ಕೊಳ್ಬೇಕು. ಎಲ್ಲರ ಹತ್ರ ಒಂದೇ ರೀತಿ ಅಂತ ಹೋಗಬಾರ್ದು. ಆಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಪ್ರಶ್ನೆ ಮಾಡಬಾರ್ದು. ಯಾಕೆ ಪ್ರಶ್ನೆ? ಅಗರ್ವಾಲ್ ಅನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ ನಾವೀಗ. ಈಗ ಮೊನ್ನೆ ಬಂದಿರೋ ಕಮಿಷನರ್ ರೆಡ್ಡಿ ಅವರನ್ನಲ್ಲ, ಅಗರ್ವಾಲ್ ಅಷ್ಟು ಬಿ ಆನ್ಸರ್ಡ್ ಅಲ್ಲ. ಇಲ್ಲ ಎನ್ಕ್ವೈರಿಗೆ ಹಾಕಿ ಅಗರ್ವಾಲ್ ಮೇಲೆ. ಯಾಕೆಂದ್ರೆ ಅಗರ್ವಾಲ್ ಮೇಲೆ ನಮ್ಮ ರಾಶಿ ಆರೋಪ ಉಂಟು, ತುಂಬಾ ಆರೋಪ ಉಂಟು. ನೀವು ರಸ್ತೆ ಬಂದ್ ಮಾಡಿ ಫುಡ್ ಫೆಸ್ಟಿವಲ್ ಮಾಡಿಸ್ಲಿಲ್ಲ ಅಗರ್ವಾಲ್? ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿಸ್ಲಿಲ್ಲ ಅಗರ್ವಾಲ್? ಅದೆಲ್ಲ ಈಗಿರುವ DCPಗಳಿಗೆ ACPಗಳಿಗೆ ಗೊತ್ತಿಲ್ವಾ? ಅಲ್ಲ ರೀ, ರಸ್ತೆ ಸರಿ ಇಲ್ಲ ಹೇಳಿ ಪ್ರತಿಭಟನೆ ಮಾಡಿದ್ರೆ ಕೇಸ್ ಹಾಕಿದ್ದೀರಿ ನೀವು. ಪಾಪ ರೆಡ್ಡಿ ಅವರಿಗೆ ಗೊತ್ತುಂಟ ಎಲ್ಲ ಗೊತ್ತಿಲ್ಲ ನಂಗೆ. ರಸ್ತೆ ಸರಿ ಇಲ್ಲ ಹೇಳಿ ಪ್ರತಿಭಟನೆ ಮಾಡಿದ್ಮೇಲೆ ಕೇಸ್ ಹಾಕಿದ ಪೊಲೀಸರು ಇರುವಾಗ ಸಣ್ಣ ಮಟ್ಟಿಗೆ ಅಸಮಾಧಾನ ಇರ್ತದೆ ಸರ್.
ಅಲ್ವಾ? ಹೌದು. ಅದನ್ನು ಕೂಡ ಆ ಗಾಯವನ್ನು ವಾಸಿ ಮಾಡಿಕೊಂಡು ಹೋಗ್ಬೇಕು ಅಂತ ನನ್ನದ ರಿಕ್ವೆಸ್ಟ್. ಓಕೆ, ಧನ್ಯವಾದಗಳು ಸರ್ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ನೋಡಿ, MG ಹೆಗ್ಡೆ ಅವರು ಸಾಮಾಜಿಕ ಕಾರ್ಯಕರ್ತರು, 10 ಹಲವು ವಿಚಾರಗಳ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೊಂದಿದ್ದರು. ಆದ್ದರಿಂದ ಅವರು ಕಾಂಗ್ರೆಸ್ ವಕ್ತಾರರಂತ ಹೇಳಿಕೊಂತಾರೆ. ಆದರೂ ಸಹ ಪೂರ್ತಿ ಕಾಂಗ್ರೆಸ್ಸಿಗರಂತ ನಾವು ನಂಬುವುದಿಲ್ಲ. ಅದರಿಂದಾಗಿ MG ಹೆಗ್ಡೆ ಅವರ ಮಾತಿನಲ್ಲಿ ಒಂದು ತೂಕ ಇದೆ. ಅವರು ಇದೇ ಪ್ರಕರಣವನ್ನು ಮುಂದಿಟ್ಟುಕೊಂಡು ಅವರಲ್ಲಿಯೂ ಕೆಲವು ಸಂಶಯಗಳಿತ್ತು, ಅದನ್ನು ಅವರು ಹೇಳಿದ್ದಾರೆ, ನಮ್ಮೊಂದಿಗೆ ನೇರವಾಗಿ ಮಾತನಾಡಿದ್ದಾರೆ. ಈಗ ಈ ಕಮಿಷನರ್ ಅವರು ಸುಧೀರ್ ಕುಮಾರ್ ರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ. ಮಂಗಳೂರು ನಗರದ ಬಗ್ಗೆ ಅವರಿಗೆ ಎಷ್ಟು ತಿಳುವಳಿಕೆ ಇದೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಅವರಿಗೆ ಹೊಸತಲ್ಲ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬರಿಗೆ ಪೋಸ್ಟಿಂಗ್ ಆಯಿತು ಅಂತ ಹೇಳಿದ ಕೂಡಲೇ ಯಾವುದೇ IPS ಅಧಿಕಾರಿಗಳು ಈ ಹಿಂದೆ ಇಲ್ಲಿ ಸರ್ವಿಸ್ ಮಾಡಿದಂಥ ಅಧಿಕಾರಿಗಳ ಹತ್ರ ಒಂದು ಮಾತು ಕೇಳ್ತಾರೆ ಸಾಮಾನ್ಯವಾಗಿ. ಹೇಗೆ ಅಲ್ಲಿ ಹೋಗಿ ಈಜಾಡಬಹುದು ಅಂತ. ಯಾಕಂದರೆ ಆಚೆ ಸಮುದ್ರವೂ ಇದೆ, ಈ ಕಡೆ ನೇತ್ರಾವತಿ ಇದೆ, ಫಲ್ಗುಣಿ ಇದೆ, ನಂದಿನಿ ಇದೆ, ಶಾಂಭವಿ ಇದೆ ಅಂತ ಹೇಳಿ 10 ಹಲವು ನದಿಗಳಿರುವಂಥ, ಕಡಲು ಇರುವಂತಹ ಒಂದು ಊರು, ಅಲ್ಲಿ ಹೋಗಿ ಈಜಾಡ್ಬೋದು ಅಂತೇಳಿ ಎಲ್ಲರೂ ಹೇಳಿದ್ದಾರೆ. ಸಾಧಾರಣ ಅಧಿಕಾರಿಗಳೇ ಹೇಳಿದ್ದಾರೆ. ಅಲ್ಲಿ ಹೋಗಿ ನ್ಯಾಯಸಮ್ಮತವಾಗಿ ಕಾನೂನು ಪ್ರಕಾರವಾಗಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕರ್ತವ್ಯ ನಿರ್ವಹಿಸಿದರೆ ಅಲ್ಲಿ ಯಾವ ಸಮಸ್ಯೆಗಳು ಇಲ್ಲ. ನೀವು ಯಾವಾಗ ಒಂದು ಪಕ್ಷವನ್ನು, ಒಂದು ಪಂಗಡವನ್ನು, ಒಂದು ಸಮುದಾಯವನ್ನು ಹೋಲಿಸ್ತೀರಿ ಅಂತ ಜನರಿಗೆ ಏನಾದರೂ ಸಂಶಯ ಬಂದರೆ ಅಲ್ಲಿಗೆ ಆ ಜಿಲ್ಲೆಯಲ್ಲಿ ಆಗುವಂತಹ ಅನಾಹುತಗಳನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕರ್ತವ್ಯ ನಿರ್ವಹಿಸುವಂಥ ಅಧಿಕಾರಿಗಳು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ವಹಿಸ್ತಾ ಇರ್ತಾರೆ. ಯಾವುದು ಕ್ರೈಮ್ಸ್ ಆಗಬಾರ್ದು ಅಂತೇಳಿ, ಹೆಚ್ಚು ಕ್ರೈಮ್ಸ್ ಆಗಬಾರ್ದು. ಆದ ಕ್ರೈಮ್ಸ್ಗಳು ಪತ್ತೆ ಆಗಬೇಕು. ಪತ್ತೆಯಾದಂಥ ಕ್ರೈಮ್ಸ್ಗಳಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗಬೇಕು. ಈ ರೀತಿಯಾಗಿ ದಿನದ 24 ಗಂಟೆಯೂ ಸತತವಾಗಿ ಕೆಲಸ ಮಾಡಿದರೂ ಸಮಯ ಸಾಕಾಗದಂತಹ ಕೆಲಸಗಳು ಈ ಜಿಲ್ಲೆಯಲ್ಲಿದೆ, ಈ ನಗರದಲ್ಲಿದೆ. ಅಂತಹ ಸಂದರ್ಭದಲ್ಲಿ ಈಗ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೆಲವೊಂದು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಈಗ ಎಲ್ಲರೂ ಟಾರ್ಗೆಟ್ ಆಗ್ತಾ ಇರುವುದು ಸೋಷಿಯಲ್ ಮೀಡಿಯಾದಲ್ಲಿ ಅಂತೇಳಿ. 1% ಮಂದಿ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವುದು, 99% ಜನರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವವರು 1% ಮಾತ್ರ, 99% ಅಲ್ಲ. ಆದರೆ ಆ 1% ಇದೆಯಲ್ಲ, ಆ 1% ಈ 99% ಜನರನ್ನು ಹಾಳು ಮಾಡ್ತದೆ. ಅದು ಜನರಲ್ಲಿ ಮಾನಸಿಕವಾಗಿ ಅಪನಂಬಿಕೆಗಳನ್ನು ಸೃಷ್ಟಿ ಮಾಡ್ತದೆ. ಇದು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ, ವ್ಯಕ್ತಿಗಳ ಮಧ್ಯೆ ಒಂದು ರೀತಿಯಲ್ಲಿ ಅಪನಂಬಿಕೆಗಳು ಎಲ್ಲ ಸೃಷ್ಟಿಯಾಗಿ ಒಂದು ಸಾಮಾಜಿಕವಾದ ಅಶಾಂತಿಗೆ ಕಾರಣವಾಗುತ್ತೆ. ಆದ್ದರಿಂದ ಇವರು ಹೇಳುತ್ತಾ ಇರೋದು ನಾವೀಗ ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡ್ತಾ ಇದ್ದೇವೆ ಅಂತೇಳಿ. ಇವರು ಬಂದ ಮೇಲೆ ಕೆಲವು ಸೋಷಿಯಲ್ ಮೀಡಿಯಾಗಳ ಖಾತೆಗಳೇ ಅಡ್ರೆಸ್ ಇಲ್ಲದ ಹೋಗಿದೆ. ನಿರಂತರವಾಗಿ ಬರೆಯುವುದೇ ನಮ್ಮದು ಚಾಳಿ ಅಂತ ಯಾರು ಹೇಳ್ಕೊಳ್ತಾ ಇದ್ರು, ಅಂಥವರು ಈಗ ಬರೆಯುವುದೇ ಇಲ್ಲ. ಈಗ ಅವರ ಕೈಯಲ್ಲಿ ಮೊಬೈಲೂ ಇಲ್ಲ, ಅವರ ಮನಸ್ಸು ಓಡುತ್ತಲೇ ಇಲ್ಲ. ಯಾಕಂತ ಹೇಳಿದರೆ ನಿಮಗೊಂದು ವ್ಯವಸ್ಥೆಯ ಹೆದರಿಕೆ ಇರಬೇಕು ಅಂತೇಳಿ. ವ್ಯವಸ್ಥೆ ಏನು ಮಾಡೋದಿಲ್ಲ ಅಂತ ಆದರೆ ನಿಮಗೆ ಯಾವ ಹೆದರಿಕೆಯೂ ಇರುವುದಿಲ್ಲ. ಆದರೆ ಆ ಮಟ್ಟದಲ್ಲಿ ಪೊಲೀಸು, ಸಣ್ಣ ಪೊಲೀಸ್ನವರಾಗಲಿ ಪೊಲೀಸರಾಗಲಿ ಒಂದು ಒಳ್ಳೆಯ ರೀತಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಅದು ಅಭಿನಂದನೆಗೆ ಅರ್ಹವಾದದ್ದು. ಇದರಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಇದೇ ರೀತಿ ಮುಂದುವರಿಯಲಿ ಅಂತೇಳಿ. ಈಗ ಏನು ಪರಿಸ್ಥಿತಿ ಇದೆ, ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಇಲ್ಲ, ಅದೇ ರೀತಿ ಮುಂದುವರಿಯಲಿ. ಅದೇ ಕಮಿಷನರ್ ಅವರು ಹೇಳೋ ಪ್ರಕಾರ ಕೋಮುದ್ವೇಷ ಹರಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ, ಅದೇ ರೀತಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗದವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನಾದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಾದು ನೋಡ್ಬೇಕಷ್ಟೇ.
ಸೊ ಈ ವಿಷಯದ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ಮಾತುಕತೆಯಲ್ಲಿ ಸಾಕಷ್ಟು ನಿಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology,
ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡ ಒಂಜಿ ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೆಲು ಆಶೀರ್ವಾದ 2.0 ಯಾಲ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ.